ಸಮಾನ ಮನಸ್ಕ ಹೋರಾಟ ಸಮಿತಿಯ ಸದಸ್ಯರಾಗಿರುವಂತಹ ವಿವೇಕ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಎಸ್, ವಿವೇಕ್ ಅವರೇ, ಈಗಾಗಲೇ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಜಿಲ್ಲಾಧಿಕಾರಿಯವರ ಆದೇಶ. ಈ ಹಿಂದಿನ ನಿರ್ಮಿತಿ ಕೇಂದ್ರದ ಪ್ರಮುಖ ಅಧಿಕಾರಿಯಾಗಿದ್ದಂತಹ ಅರುಣ್ ಕುಮಾರ್ ಅವರ ಅಮಾನತಾಗಿದೆ. ಯಾವ ಕಾರಣಕ್ಕೋಸ್ಕರ ಅಮಾನತಾಗಿದೆ ಅನ್ನುವಂಥದ್ದು ಏನಾದರೂ ಮಾಹಿತಿ ಇದೆಯಾ ತಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ? ಸರ್, ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಕುರಿತು ಅವರನ್ನು ಅಮಾನತು ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಂದು ಒಂದು ಪಾಯಿಂಟ್ ಇದೆ ಅಂತ ಹೇಳಿದ್ರೆ, ಈ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ನಿರ್ಮಿತಿ ಕೇಂದ್ರದ ಪ್ರೆಸಿಡೆಂಟ್ ಬಂದು ಡಿಸಿ ಇರ್ತಾರೆ. ಸೊ ಇದುವರೆಗೆ ನಮ್ದೆಲ್ಲಾ ಹೋರಾಟದಲ್ಲಿ ಡಿಸಿ ಸಪೋರ್ಟೇ ಮಾಡಿಲ್ಲ. ನಮ್ಗೆ ಈ ಹೋರಾಟದಲ್ಲಿ ಡಿಸಿ ಅವರ ಸಪೋರ್ಟೇ ಇಲ್ಲ. ಈಗ ಅರುಣ್ ಕುಮಾರ್ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ, ಈಗ ಡಿಸಿ ಅನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ನಾವು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿ 1 year ಆಯ್ತು. ಇದುವರೆಗೆ 1 year ಅಲ್ಲಿ ನಾವು ಆಲ್ರೆಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೇವೆ, ಆದಷ್ಟು ನಮ್ ಕಡೆಯಿಂದ ಕಲೆಕ್ಟ್ ಮಾಡಿದ್ದಾರೆ. 1 ವರ್ಷ ಅವರನ್ನು ಇಟ್ಟಿರೋದು, ಅರುಣ್ ಕುಮಾರ್ ಅನ್ನು ಇಟ್ಟಿರೋದು, ಅದು ಸರ್ಕಾರದ ಮೊದಲ ದೊಡ್ಡ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಅರುಣ್ ಕುಮಾರ್ ಅನ್ನು ಇಟ್ಟಿರೋದು ಒಂದು ಸಾಕ್ಷಿ ನಾಶ ಮಾಡಬಹುದಿತ್ತು. ನಾವು ಡೇ 1 ಇಂದ ಹೇಳ್ತಿದ್ದೇವೆ ಅರುಣ್ ಕುಮಾರ್ ಇರ್ಬೋದು, ಡಿಸಿ ಇರ್ಬೋದು, ಇಲ್ಲಾದ್ರೆ ಎಲ್ಲರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಯಾವಾಗ ಪರಶುರಾಮನೇ ಮೂಢ ಹಗರಣ ತಂದ್ರು ಅಂತ ಅನ್ಸ್ತಾ ಇದೆ. ಯಾಕೆ ವಾಲ್ಮೀಕಿ ಮೂಢ ಹಗರಣ ಬಂದಿದ್ರಿಂದ ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಹಗರಣವನ್ನು ಈಗ ಸರ್ಕಾರ ಗಮನಕ್ಕೆ ತಗೊಂಡಿದೆ. ಏನಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ನಾವು ನಮ್ಮ ಹೋರಾಟಕ್ಕೆ ನಾವು ಹೈಕೋರ್ಟಿಗೆ ಹೋಗಿ ನ್ಯಾಯ ತಗೊಳ್ಬೇಕಿತ್ತು. ಬಿಟ್ರೆ ಈ ಸರ್ಕಾರದಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳುವಂತ ಭರವಸೆ ನಮಗಂತೂ ಇರಲಿಲ್ಲ ಸರ್. ಎಸ್, ಖಂಡಿತ. ಈಗಲೂ ಕೂಡ ಪ್ಯಾಕೇಜ್ ಅಲ್ಲಿ ಗಮನಿಸೋದಾದ್ರೆ ಕಾಂಗ್ರೆಸ್ನ ಕೆಲವು ನಾಯಕರು ಬಿಗಿಕೊಳ್ತಾ ಇದ್ರು, ನಮ್ಮ ಪ್ರತಿಭಟನೆಯ ಫಲವಾಗಿ ಸಿಕ್ಕಿದಂತಹ ಜಯ ಅಂತ ಹೇಳಿ. ಅದೇ ಕಾಂಗ್ರೆಸ್ನ ನಾಯಕರಿಗೆ ನಾವು ಕೇಳುವಂಥದ್ದು, ಇಷ್ಟು ದಿವಸ ಎಲ್ಲೂ ಹೋಗಿದ್ರಿ? 14 ತಿಂಗಳುಗಳು ತಮ್ಮ ಸರ್ಕಾರ ಈ ರಾಜ್ಯವನ್ನ ಆಡಳಿತ ನಡೆಸಿದೆ. ತಮ್ಮ ಸರ್ಕಾರದ ಪ್ರಾರಂಭದಿಂದಲೂ ಕೂಡ ಈ ಒಂದು ಹಗರಣದ ಕುರಿತಾಗಿ ಅನೇಕ ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಬರುತ್ತಿರುವಂತಹ ವೇಳೆಯಲ್ಲೂ ಕೂಡ ಇದೇ ಕಾರ್ಕಳಕ್ಕೆ ಸಂಬಂಧಪಟ್ಟಂತಹ ನಾಯಕರು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಯವರು ಏನು ಮಾಡ್ತಾ ಇದ್ರು? ಈ ಹಗರಣದ ಕುರಿತಾಗಿ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಆವಾಗ ಸುಮ್ಮನಿದ್ದಂತಹ ಇದೇ ಕಾಂಗ್ರೆಸ್ನ ನಾಯಕರುಗಳು ಈಗ ತಮ್ಮ ಬುಡಕ್ಕೆ ವಾಲ್ಮೀಕಿ ಹಗರಣ ಅಥವಾ ಮೂಢ ಹಗರಣ, ಇನ್ನಿತರ ಹಗರಣಗಳು ಸಾಲಾಗಿ ಬರುವಂತಹ ವೇಳೆಯಲ್ಲಿ ಬಿಜೆಪಿ ಅವಧಿಯಲ್ಲೂ ಕೂಡ ಇಂತಹ ಹಗರಣಗಳು ನಡೆದಿದೆ ಅನ್ನುವಂಥದ್ದನ್ನು ತಾವು ತೋರಿಸಿಕೊಡ್ತಾ ಇದ್ದೀರಾ. ಅಂದರೆ ಅವರು ರಾಜ್ಯವನ್ನು ಲೂಟಿ ಮಾಡಿದ್ದಾರೆ, ನಾವು ಕೂಡ ರಾಜ್ಯವನ್ನು ಲೂಟಿ ಮಾಡ್ತೀವಿ, ಅದರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದು ಇವತ್ತೇ ಹೇಳ್ತಾ ಇದ್ವಿ. ತಾವುಗಳು ಅಧಿಕಾರಕ್ಕೆ ಬರುವಂಥದ್ದು ಲೂಟಿ ಮಾಡೋದಕ್ಕೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ತೀರಂತ ಆದರೆ ರಾಜ್ಯದ ಜನತೆಯ ಮುಂದೆ ಇವತ್ತೇ ಅಥವಾ ನಾಳೆನೇ ಸದನದಲ್ಲಿ ಬಂದು ಒಪ್ಪಿಕೊಳ್ಳಿ, ನಾವುಗಳು ರಾಜ್ಯದ ಜನರ ಹಣವನ್ನು ಲೂಟಿ ಮಾಡೋದಕ್ಕೋಸ್ಕರ ಇರುವಂತಹ ರಾಜಕಾರಣಿಗಳು ಅನ್ನುವಂಥದ್ದನ್ನು ಮೊದಲಾಗಿ ಅದರ ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಆ್ಯಂಡ್ ವಿವೇಕ್ ಅವರು ಈಗಾಗಲೇ ಸದನದಲ್ಲಿ 11,000 ಕೋಟಿ ಅನ್ನುವಂಥದ್ದನ್ನು ಮೆನ್ಷನ್ ಮಾಡ್ತಾರೆ, 11 ಕೋಟಿ ಅಂತ ಹೇಳಿ ಸಿದ್ದರಾಮಯ್ಯನವರು. ಆದರೆ ಸುನೀಲ್ ಕುಮಾರ್ ಕಾರ್ಕಳ ಅವರು ಇಲ್ಲ 11 ಅಲ್ಲ 6 ಕೋಟಿ ಅನ್ನುವಂಥದ್ದನ್ನು ಹೇಳ್ತಾರೆ. 6 ಕೋಟಿನ ಅಥವಾ ಅದಕ್ಕಿಂತ ಹೆಚ್ಚು ಸ್ಯಾಂಕ್ಷನ್ ಆಗಿದೆಯಾ? ಸ್ಯಾಂಕ್ಷನ್ ಆಗಿರುವ ಮೊತ್ತ ಬಂದು 6,72,00,000. ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು 16 ಕೋಟಿ ಪ್ರಾಜೆಕ್ಟ್ ವ್ಯಾಲ್ಯೂ. ಸೊ ಇದು ಇನಿಷಿಯಲ್ ಎಸ್ಟಿಮೇಟ್. ಸೊ ಇದು ಇನ್ನೂ ಪ್ಲಾನ್ಸ್ ಇತ್ತು ಅವರದ್ದು ಫರ್ದರ್. ಆಲ್ಮೋಸ್ಟ್ ಪುಟ್ ಟುಗೆದರ್ ಇದು ಪ್ರಾಜೆಕ್ಟ್ ಆಲ್ಮೋಸ್ಟ್ 100 crores ಪ್ಲಸ್ ಆಗುವಂತ ಪ್ರಾಜೆಕ್ಟ್. ಆಸ್ ಆಫ್ ನಾವು ಬಿಡುಗಡೆ ಆಗಿರುವ ಮೊತ್ತ ಬಂದು 6,72,00,000. ಅದು ಪ್ರವಾಸೋದ್ಯಮ ಇಲಾಖೆ ಪ್ಲಸ್ 2,18,00,000 ಬಂದು ನಮ್ಮ ಪ್ರೋಗ್ರಾಮಿಗೆ ಖರ್ಚು ಮಾಡಿದ್ದಾರೆ. ಸೊ ಮಲ್ನಾಡ್ ಅಭಿವೃದ್ಧಿ ಮಂಡಳಿಯಿಂದ 1 ಕೋಟಿ ಅಥವಾ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ 1 ಕೋಟಿ ಇಂಥದ್ದೆಲ್ಲ ಇನ್ಫಾರ್ಮೇಶನ್ಗಳು ಅವಾಗಿತ್ತು. ಅದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಸ್, ಅದೆಲ್ಲ ಸೆಟಲ್ ಆಗಿರುವ ಅಮೌಂಟ್. ನಾನು 6,72,00,000 ಏನ್ ಹೇಳಿದೆ ಅದರಲ್ಲಿ ಬರುವ ಅಮೌಂಟ್ ಅದೆಲ್ಲ. ಸೊ ಇದರಲ್ಲಿ ಬಂದು ಏನಾಗಿದೆ ಅಂದ್ರೆ ಕೆಳಮಟ್ಟದಲ್ಲಿ ನೋಡಿದ್ರೆ, ನಾನು ಡೇ 1 ಇಂದ ನಾವು ಹೋರಾಟ ಸ್ಟಾರ್ಟ್ ಮಾಡಿದಾಗ ನಾವು ಹೇಳಿರೋದು ನಮ್ಗೆ ಕಾಂಗ್ರೆಸ್ ಬಿಜೆಪಿ ಬರುವುದಲ್ಲ, ನಾವು ಹಿಂದೂಗಳು. ಸೊ ಹಿಂದೂಗಳಾಗಿರುವ ನಾವು ಪರಶುರಾಮ ದೇವರಿಗೆ ವಿಷ್ಣುನ ಅವತಾರಕ್ಕೆ ಮೋಸವಾಗಿರುವಾಗ ನಾವು ಅದಕ್ಕೆ ಹೋರಾಟ ಮಾಡಿ ಅದರ ಯಾರು ತಪ್ಪು ಮಾಡಿದ್ದಾರೆ ಯಾರೇ ಇರ್ಲಿ, ಬಿಜೆಪಿ ಹಿಂದೂ ಪರ ಪಕ್ಷ ಅಂತ ಹೇಳಿ ನಾವು ಸಪೋರ್ಟ್ ಮಾಡಿದವ್ರೆ, ನಾವು ಸಂಘದವರೇ, ನಾವು ಸಂಘದಲ್ಲಿ ಇದ್ದವ್ರೆ. ನಾವು ಏನು 14 ಜನ ಹೋರಾಟ ಮಾಡಿದ್ದೇವೆ, ಅದರಲ್ಲಿ ಎಲ್ಲ ಬಂದು ನನ್ನ ಸ್ವಂತ ಒಂದು ITC ಆಗಿದೆ, ಉಳಿದವರೆಲ್ಲ OTC ಮಾಡಿದ್ದೇವೆ. ನಾವು ಆ ಸಂಘದಲ್ಲೇ ಇದ್ದವ್ರು ನಾವು. ಸೊ ಯಾವಾಗ ಸಂಘ ನಮ್ಗೊಂದು ಕಲ್ಸಿ ಕೊಟ್ಟಿದೆ, ಯಾವಾಗ ತಪ್ಪು ಮಾಡ್ತಾರೆ ಯಾರಾದ್ರೂ ಯಾರೇ ಇರ್ಲಿ, ಅವ್ನು ತಪ್ಪು ಮಾಡಿದಾಗ ಅವನನ್ನು ವಿರೋಧ ಮಾಡೋದು ಸಂಘ ಕಲ್ಸಿ ಕೊಟ್ಟಿರುವಂತ ಬುದ್ಧಿ ನಮ್ಗೆ. ಅದಕ್ಕಾಗಿ ನಾವು ವಿರೋಧ ಮಾಡ್ತಿದ್ದೇವೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನೀವು ಬೇಕಿದ್ರೆ ಕಾಂಗ್ರೆಸ್ ಬಿ ಟೀಮ್ ಅಂತ ಪಟ್ಟ ಕಟ್ಟಿ, ನಿಮ್ಗೆ ಏನ್ ಬೇಕಾದ್ರೂ ಪಟ್ಟ ಕಟ್ಟಿ, ನಾವು ಹಿಂದೂಗಳು, ನಮ್ಗೆ ಹಿಂದೂಗಳು ಬರೋದು, ಆನಂತರ ಕಾಂಗ್ರೆಸ್ ಬಿಜೆಪಿ ಬರೋದು. ಈಗ ಏನಾಗಿದೆ ಅಂದ್ರೆ ಫಸ್ಟ್ ಬಂದು ಹಿಂದೂಗಳಾಗುತ್ತೆ, ಆನಂತರ ಫಿಲ್ಟರ್ ಬೀಳುತ್ತೆ, ಅವ್ನು ಬಿಜೆಪಿ ಅವನಂತ. ಬಿಜೆಪಿ ಅವನ್ ತಪ್ಪು ಮಾಡಿದ್ರೆ ಓಕೆ, ಕಾಂಗ್ರೆಸ್ ಅವನ್ ತಪ್ಪು ಮಾಡಿದ್ರು ಇವರಿಗೂ ಅಡ್ಜಸ್ಟ್ಮೆಂಟ್, ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದು. ಸೊ ನಾನು ಹೇಳ್ತಿರೋದು, ನೀವು ಹಿಂದೂಗಳು ನಿಜವಾದ ಹಿಂದೂಗಳಿದ್ರೆ, ಯಾಕಂದ್ರೆ ಹಿಂದೂ ತುಂಬಾ ಹೋರಾಟಗಾರರು, ಹಿಂದೂಗಳ ತುಂಬಾ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಒಂದೇ ಒಂದು ಹಿಂದೂ ಹೋರಾಟಗಾರರು ಇದುವರೆಗೆ
ಒಂದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಯಾವ್ದಾದ್ರು ಅಟ್ಲೀಸ್ಟ್ ಅವ್ರಿಗೆ ಡೌಟ್ ಇದ್ರೆ ಬಂದು ನಮ್ಮ ಹತ್ರ ಕೇಳಬೇಕಿತ್ತು ಡಾಕ್ಯುಮೆಂಟ್ಸ್. ನಾವು ಓಪನ್ ಆಗಿ ಹೇಳಿದ್ದೇವೆ, ಡಾಕ್ಯುಮೆಂಟ್ಸ್ ಇದೆ, ನೀವು ಬೇಕಿದ್ರೆ ಬಂದು ಡಾಕ್ಯುಮೆಂಟ್ ಅನ್ನು ಪರಿಶೀಲನೆ ಮಾಡಿ ಅಂತ. ಅಂದ್ರೆ ಇವರೆಲ್ಲ ಏನಾಗಿದೆ, ಕಾರ್ಕಳದಲ್ಲಿ ಬಿಜೆಪಿ ಹೋಗಿ ಸುನಿಲ್ ಕುಮಾರ್ ಅಂಡ್ ಟೀಮ್ ಆಗಿದೆ. ಇವರು ಏನ್ ಅವ್ಯವಹಾರ ಮಾಡಿದ್ರು, ಯಾಕಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ವಾ, ಏನ್ ಮಾಡಿದ್ರು ನಡೆದು ಹೋಗುತ್ತೆ. ಸೊ ಹಿಂದೂಗಳ ಕಾರ್ಕಳದಲ್ಲಿ ಯಾರೀಗ ಸುನಿಲ್ ಕುಮಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಹಿಂದೂಗಳೇ ಅಲ್ಲ ಸರ್. ಯಾಕಂತ ಹೇಳಿದ್ರೆ ವಿಷ್ಣುನ ಅವತಾರಕ್ಕೆ ಮೋಸ ಆಗುವಾಗ ರಾಮನಿಗೆ ಒಂದು ನ್ಯಾಯ, ಪರಶುರಾಮನಿಗೆ ಇನ್ನೊಂದು ನ್ಯಾಯ ಆಗುತ್ತಾ? ರಾಮನಿಗೆ ಆಗುವಾಗ ನಾವು ಆರತಿ ಇಡ್ತೇವೆ, ಪರಶುರಾಮನಿಗೆ ಆಗುವಾಗ ಕತ್ತಿ ಹಿಡಿಬೇಕಲ್ವ? ನಾವು ಯಾಕೆ ಹಿಡಿತಾ ಇಲ್ಲ ಕತ್ತಿ? ಯಾಕೆ ಜನಗಳು ಹಿಡಕ್ಕೆ ರೆಡಿ ಇಲ್ಲ? ಯಾಕಂತ ಹೇಳಿದ್ರೆ ನಮ್ಮ ದೇವರಿಗೆ ನಮ್ಮ ಊರಲ್ಲಿ ಪರಶುರಾಮ ಬಂದು ನಮ್ಮ ಸೃಷ್ಟಿಕರ್ತ. ಈ ಓವರ್ ಆಲ್ ನಮ್ದು ಪರಶುರಾಮ ಸೃಷ್ಟಿ ಅಂತ ಹೇಳ್ತೇವೆ ನಾವು. ಆ ಸೃಷ್ಟಿಕರ್ತನಿಗೆ ಮೋಸ ಆಗುವಾಗ ಯಾವುದೇ ಹಿಂದೂ ಅದನ್ನು ವಿರೋಧ ಮಾಡಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಅವನು ಹಿಂದೂನೇ ಅಲ್ಲ ಸರ್. ಎಲ್ಲ ಅವ್ರ ಹಣ ಮಾಡಕ್ಕೆ, ಅವರ ಆಸ್ತಿ ಪಾಸ್ತಿ ಮಾಡಕ್ಕೆ, ಲೂಟಿ ಮಾಡಕ್ಕೆ ಜನಗಳನ್ನು ಮೋಸ ಮಾಡುವ ಆಯುಧ. ಓಕೆ, ಸೊ ಈಗಾಗಲೇ ಕಾಂಗ್ರೆಸ್ನಿಂದಲೂ ಕೂಡ ಹೇಳಿಕೆಗಳು ಬರ್ತಾ ಇರುವಂಥದ್ದು ನಮ್ಮ ಹೋರಾಟದ ಒಂದು ಪ್ರತಿಫಲವಾಗಿ ಈಗ ಸಿಕ್ಕಿರುವಂಥ ಈ ಒಂದು ರಿಸಲ್ಟ್ ಅಂತ ಹೇಳಿ. ಸೊ ಅವರು ಗಮನಿಸೋದಾದರೆ ನೀವು ಆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಅಥವಾ ಹೋರಾಟ ನಡೆಸುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗಿತ್ತು ಅವರು ನಿಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು? ಕೆಳ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ನಾನು ಕಾಂಗ್ರೆಸ್ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇದು ಹಿಂದುತ್ವ, ನಾನು ಹಿಂದೂಗಳ ಬಗ್ಗೆ ಹೇಳಕ್ ಹೋಗ್ತೇನೆ. ಹಿಂದೂಗಳು ಬಂದಿದ್ರು, ನಮಗೂ ಸಪೋರ್ಟ್ ಮಾಡಿದ್ರು, ಅವ್ರು ಬಂದಲ್ಲಿ ಕೂತ್ಕೊಂಡು ಇದ್ರು, ಎಲ್ಲ ಮಾಡಿದ್ದಾರೆ ಕೆಳ ಮಟ್ಟದಲ್ಲಿ. ಆದ್ರೆ ಮೇಲ್ಮಟ್ಟದಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಿತ್ತು. ಕೆಳಮಟ್ಟದ ಲೀಡರ್ಸ್ ಗಳು ಫೈಟ್ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ರು ಬಂದಾಗ ನಾವು ಒಂದೇ ಅವ್ರ ಹತ್ರ ಹೇಳ್ತಿದ್ದಾರೆ, ನೀವು ಹಿಂದೂ ಆಗಿ ಬನ್ನಿ, ನೀವು ಯಾವುದೇ ಪೊಲಿಟಿಕಲ್ ಎಜೆಂಡಾ ಇಟ್ಕೊಂಡು ನಮ್ಮ ಹತ್ರ ಬರಬೇಡಿ, ನಮ್ಗೆ ಪೊಲಿಟಿಕಲ್ ಎಜೆಂಡಾ ಇಲ್ಲ. ಹಿಂದುತ್ವಕ್ಕೆ ಧಕ್ಕೆ ಆದ್ರೆ ಇವತ್ತಿರ್ಲಿ ಯಾವತ್ತಾದ್ರೂ ನಾವು ನಿಲ್ಲುವವರು. ನೀವು ಹಿಂದೂ ಆಗಿ ಬರ್ತೀರಾ ಬನ್ನಿ, ಪೊಲಿಟಿಕಲ್ ಎಜೆಂಡಾ ಇಟ್ಕೊಂಡು ನಾನು ಕಾಂಗ್ರೆಸ್ ಸುನಿಲ್ ಕುಮಾರ್ ಅನ್ನು ಏನಾದ್ರೂ ಮಾಡಕ್ ಬಂದಿದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ಬರಬೇಡಿ. ಇದು ಹಿಂದೂಗಳಿಗೆ ಸಿಗಬೇಕಾದ ನ್ಯಾಯ, ಅದಕ್ಕಾಗಿ ಹೋರಾಡ್ತಿದ್ದೇವೆ. ಯಾರು ಬಂದ್ರು ನಮ್ಗೆ, ನಾವು ಅವರನ್ನು ತಗೊಳ್ತೇವೆ. ಯಾಕಂತ ಹೇಳಿದ್ರೆ ಹಿಂದುತ್ವದ ಹೋರಾಟ ಇದು. ಅಲ್ಲ, ಈ ಹಿಂದೆ ಬಿಜೆಪಿಯವರು ಕೂಡ ಈ ವಿಚಾರವಾಗಿ DC ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ, ಸೊ ಅಂಥವರ ಬಂಧನ ಆಗಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಆ ಸಂದರ್ಭದಲ್ಲೂ ಕೂಡ ಇತ್ತು. ಅಂಥವರ ವಿಚಾರವಾಗಿ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸರ್, ದಾರಿ ತಪ್ಪಿದವರು ಮೊದಲು ಯಾರು ಅಂತ ಅವರು ಯೋಚನೆ ಮಾಡಬೇಕು. ಮತ್ತೆ ಇವತ್ತಿಗೂ ನಾನು ಚಾಲೆಂಜ್ ಆಗ್ಲಿಕ್ಕೆ ರೆಡಿ ಇದ್ದೇನೆ. ಯಾರು ಈ ಬಿಜೆಪಿ ಅವರು ಇರ್ಬೋದು, ಯಾರು ಬಿಜೆಪಿ ಅಂತ ಹೇಳಲ್ಲ ಸರ್, ಬಿಜೆಪಿ ನಾವು ದುಡ್ದಂತ ಪಕ್ಷನೇ. ನಾನು ಸುನಿಲ್ ಕುಮಾರ್ ಅಂತ ಟೀಮ್ ಅಂತ ಹೇಳ್ತೇನೆ. ಯಾರಿಗೆ ಓಪನ್ ಚಾಲೆಂಜ್ ಆಗ್ತಿದ್ದೇನೆ, ನಿಮ್ ಕೆಪಾಸಿಟಿ ಇದ್ರೆ ನೀವು ಬಾಯಲ್ಲಿ ಮಾತಾಡೋದು, ಹೋಗಿ ಒಂದು ಲೆಟರ್ ಕೊಡೋದಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬನ್ನಿ. ನೀವು ಹೇಳಿದ ಸ್ಥಳ, ನೀವು ಹೇಳಿದ ಆಂಕರ್ ಹತ್ರ ಬಂದು ನಿಲ್ಲಕ್ ನಾವು ರೆಡಿ ಇದ್ದೇವೆ. ಡಾಕ್ಯುಮೆಂಟ್ ಒಟ್ಟಿಗೆ ಪರಶುರಾಮ ನಮ್ಮ ಪರವಿದೆ, ನ್ಯಾಯ ನಮ್ಮ ಪರ, ನಾವು ಮಾತಾಡುವ, ಚರ್ಚೆ ಮಾಡುವ, ಜನಗಳಿಗೆ ಸತ್ಯ ತಿಳಿಸುವಂತ ಕಾರ್ಯಕ್ರಮವಾಗ್ಲಿ. ಅದು ಬಿಟ್ಟು ಸುಮ್ನೆ ನೀವು ನಿಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಯಾರ್ದೋ ಬಗ್ಗೆ ಏನೋ ನೆಗೆಟಿವ್ ಬರ್ಕೊಂಡು ಏನೋ ಮಾತಾಡೋದು ಅರ್ಥ ಇಲ್ಲಲ್ವಾ? ಮೋಸ ಮಾಡಿದೀರಾ, ಹಿಂದೂ ಧಾರ್ಮಿಕ ಭಾವನೆಗೆ ಮೋಸ ಮಾಡಿದೀರಾ. ನೀವು ಮಾತಾಡ್ತೀರಾ ಅಂದ್ರೆ ನೀವು ಹಿಂದೂಗಳೇ ಅಲ್ಲ. ಯಾರು ಇದರ ಬಗ್ಗೆ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಸುನಿಲ್ ಕುಮಾರ್ಗೆ ಜಸ್ಟಿಫಿಕೇಶನ್ ಕೊಡಕ್ ನಿಂತಿದಾರಲ್ವಾ, ಅವ್ರು ಯಾರು ಹಿಂದೂಗಳೇ ಅಲ್ಲ ನನ್ನ ಪ್ರಕಾರ. ಅವ್ರು ಫಸ್ಟ್ ಆಫ್ ಆಲ್ ಅವರೇ ಥ್ರೆಟ್ ನಮ್ಮ ದೇಶಕ್ಕೆ. ಸೊ CID ತನಿಖೆಗೆ ಹಸ್ತಾಂತರ ಆಗಿತ್ತು. ಆ ಒಂದು ತನಿಖೆಗೆ ಎಲ್ಲಿ ತನಕ ಮುಟ್ಟಿದೆ ಅನ್ನೋಂಥ ಮಾಹಿತಿ ಏನಾದರೂ ಇದೆಯಾ? ಆವಾಗ ಏನಾದರೂ ಅಧಿಕಾರಿಗಳು ತಮ್ಮನ್ನ ಸಂಪರ್ಕಿಸುವಂತ ಕೆಲಸಗಳ ಏನಾದರೂ ಮುಂದಾಗಿದ್ದಾರೆ? ಸರ್, ಓವರ್ ಆಲ್ ಬಂದು ಇದು ಡಾಕ್ಯುಮೆಂಟ್ಸ್ ಏನಿದೆ, ಪರಶುರಾಮ ಥೀಮ್ ಪಾರ್ಕ್ ಡಾಕ್ಯುಮೆಂಟ್ಸ್ ಏನಿದೆ, ಈ ಹಗರಣದ ಬಗ್ಗೆ ಏನ್ ಡಾಕ್ಯುಮೆಂಟ್ಸ್ ನಾವೇ ಅಂದ್ರೆ ಸಾಮಾನ್ಯ ಮನಸ್ಕರ ತಂಡ ದಿವ್ಯಾ ನಾಯಕ್ ಅವರು ಕಲೆಕ್ಟ್ ಮಾಡಿದ್ದಾರೆ, RTI ಮೂಲಕ ಕಲೆಕ್ಟ್ ಮಾಡಿದ್ದಾರೆ. ಇದುವರೆಗೆ ಒಂದೇ ಒಂದು ಅಧಿಕಾರಿ ಬಂದು ನಮ್ಮ ಹತ್ರ ಮಾತಾಡಿಲ್ಲ, ನಮ್ಗೆ ಯಾವುದು ಲೆಟರು ಬಂದಿಲ್ಲ. ಸೊ ಯಾವಾಗ ಮೂಡ ವಾಲ್ಮೀಕಿ ಹಗರಣ ಬಂತು ಆವಾಗ ಇವರು ಎದ್ರು, ಕಾಂಗ್ರೆಸ್ ಅವರು ಎದ್ರು. ಅದು ಬಿಟ್ರೆ ನಾರ್ಮಲ್ ಆಗಿ ಯಾರ ಹತ್ರ ಡಾಕ್ಯುಮೆಂಟ್ ಇರುತ್ತೆ, ಆ ಡಾಕ್ಯುಮೆಂಟ್ ಇದ್ದವನ ಹತ್ರ ಬಂದ್ರೆ ಅವನಿಗೆ ಕರೆಕ್ಟ್ ವ್ಯಾಲಿಡೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಯಾಕಾಯ್ತು, ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರೆ, ನಿಮ್ಗೆ ಯಾಕೆ ಡೌಟ್ ಬಂತು, ಎಲ್ಲಾನು ಅರ್ಥ ಆಗುತ್ತೆ. ಅದು ಬಿಟ್ಟು ನೀವು ಬಂದೇ ಇಲ್ಲ. CID ತನಿಖೆಯಿಂದ CID ಅಧಿಕಾರಿಗಳು ತಮ್ಮನ್ನ ಸಂಪರ್ಕಿಸುವಂತ ಕೆಲಸ ಕಾರ್ಯಗಳು ಆಗೇ ಇಲ್ಲ ಸರ್, ಇದುವರೆಗೆ ಆಗಿಲ್ಲ ಸರ್. ಆದ್ರೂ ಕೂಡ ತನಿಖೆ ನಡೀತಾ ಇದೆ, ತನಿಖೆ ಪ್ರಗತಿಯಲ್ಲಿದೆ. ತನಿಖೆ ಪ್ರಗತಿ, ನಾವು ಲೋಕಾಯುಕ್ತ ಕಂಪ್ಲೇಂಟ್ ನಾವು ಪ್ರೊಟೆಸ್ಟ್ ಮಾಡೋ 1 ತಿಂಗಳು ಮುಂಚೆ ಕೊಟ್ಟಿದ್ದೇವೆ ಸರ್, ಇದುವರೆಗೆ ಅದು ಫೈಲ್ ಮೂವ್ ಆಗ್ತಾ ಇಲ್ಲ. ಅಂದ್ರೆ ಓವರ್ ಆಲ್ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇ ಇತ್ತು. ನಾನು ಅದನ್ನೇ ರಿಪೀಟ್ ಮಾಡ್ತಿರೋದು, ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಇತ್ತು. ಇದು ಈಗ ಯಾವಾಗ ಮೂಡ ವಾಲ್ಮೀಕಿ ಪರಶುರಾಮನ್ ಇದು ಮಾಡಿರೋದಂತ ನನ್ಗೆ ಅನಿಸ್ತಾ ಇದೆ ಸರ್. ಪರಶುರಾಮ ದೇವರೇ ಮಾಡಿಸಿರೋದು, ಅವರ ನ್ಯಾಯಕ್ಕಾಗಿ ಅವರೇ ಹೋರಾಡ್ತಿದ್ದಾರೆ. ಅಲ್ಲ, CID ಅಧಿಕಾರಿಗಳು ತಮ್ಮನ್ನು ಸಂಪರ್ಕಿಸುವುದಿಲ್ಲ. ಇಂತಹ ಸಮಯದಲ್ಲಿ ಕೇಸ್ಗಳು ಎಲ್ಲೂ ಕೂಡ ಮೂವ್ ಆಗದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಈಗ ನಿರ್ಮಿತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಯನ್ನ ಅಮಾನತು ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ
ಒಮ್ಮಿಂದೊಮ್ಮೆಲೆ ಅಲ್ಲ, ಫಸ್ಟ್ ಆಫ್ ಅರುಣ್ ಕುಮಾರನ್ ಅಮಾನತ್ ಮಾಡಿರೋದು ಸರಿಯಾದಂತ ನಿರ್ಧಾರ. ಆದ್ರೆ ಜಿಲ್ಲಾಧಿಕಾರಿ ಅವರನ್ನ ಅಮಾನತ್ ಮಾಡ್ಬೇಕಲ್ವಾ? ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಪ್ರೊಟೆಸ್ಟ್ ಕೂತ್ಕೊಂಡಾಗ ನಾವು ಸಿಂಪಲ್ ಆಗಿ ಕೇಳಿದ್ರೆ ಪರಶುರಾಮ ಮೂರ್ತಿ ಇದು ಪ್ಯೂರಿಟಿ ಚೆಕ್ ಮಾಡಿಸಿ ಅಂತ. ನಾವೆಲ್ಲೂ ಯಾರ ಬಗ್ಗೆನೂ ಅಲಿಗೇಷನ್ಸ್ ಮಾಡಿಲ್ಲ. ನಾವ್ ಯಾವತ್ತೂ ಸುನಿಲ್ ಕುಮಾರ್ ಮೇಲೆ ಹೇಳಲಿಲ್ಲ, ಅಲ್ಲಾದ್ರೆ ಅರುಣ್ ಕುಮಾರಿಗೆ ಹೇಳಲಿಲ್ಲ, ಯಾರಿಗೂ ಹೇಳಿಲ್ಲ. ಜನಗಳಿಗೆ ಡೌಟ್ ಇದೆ. ಜನಗಳ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಇನ್ಫಾರ್ಮೇಶನ್ ಅದು ಥೀಮ್ ಪಾರ್ಕ್ ಮೂರ್ತಿ, ಗ್ಲಾಸ್ ಫೈಬರ್ ಮೂರ್ತಿ, ಕಂಚಿದ ಮೂರ್ತಿ ಎಲ್ಲ ಅಂತ ರೂಮರ್ ಸ್ಪ್ರೆಡ್ ಆಗ್ತಿದೆ. ಅದಕ್ಕಾಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿರೋದು. ಮೂರ್ತಿ ಅವರು DC ಅವರು ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಫೋನ್ ಅಂದ್ರೆ ಅವ್ರು ಬರಕ್ ರೆಡಿ ಇರ್ಲಿಲ್ಲ. ಫೋನ್ ಅಲ್ಲಿ ಮತ್ತೆ ತಹಸೀಲ್ದಾರ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರು ಒಪ್ಕೊಂಡ್ರು, ನಾನು ಇನ್ಸ್ಪೆಕ್ಷನ್ ಮಾಡಿಸ್ತೇನೆ, ನಾನು ಸರ್ಕಾರದ ಗಮನಕ್ಕೆ ಕೊಂಡೋಗ್ತೇನೆ ಅಂತ. ಆ ನಂತರ ಮೂರ್ತಿ ಹೇಗೆ ವೆಕೇಟ್ ಆಯ್ತು, ಅಲ್ಲಿಂದ ಮೂರ್ತಿ ಹೇಗೆ ತೆರವು ಮಾಡಿದ್ರು? ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು. ಇನಿಷಿಯಲ್ ಆಗಿ ನಾವು ತಿಳ್ಕೊಂಡ್ವಿ, ಪೊಲೀಸ್ ಪ್ರೊಟೆಕ್ಷನ್ ಕೊಡುವಾಗ ನಾವು DC ಗೆ ಒಂದು ಮನವಿ ಕೊಟ್ಟಿದ್ವಿ, ಮೇಡಮ್ ಇಲ್ಲಿ ಮೂರ್ತಿ ಏನೋ ತೆಗೆಯುವಂತ ಏನೋ ಪ್ಲಾನ್ ಮಾಡ್ತಿದ್ದಾರೆ ನಿರ್ಮಿತಿ ಕೇಂದ್ರದಿಂದ, ನಮ್ಗೇನೋ ರೂಮರ್ಸ್ ಬರ್ತಿದೆ ಅಂತ ಹೇಳುವಾಗ ಅವ್ರು ಹೇಳಿದ್ರು, ಓ ಇಲ್ಲ ನಾನು ನೋಡ್ಕೊಳ್ತೇನೆ ಅಂತ. ಅದಕ್ಕೆ ನಾನು ತಿಳ್ಕೊಂಡೆ ಏನೋ ಎಲ್ಲ ಹೇಳಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಮೂರ್ತಿ ಯಾರು ಕಳತನ ಮಾಡದಾಗೆ ಪೊಲೀಸ್ ಪ್ರೊಟೆಕ್ಷನ್ ಅಂತ. ಇದು ನೋಡಿದ್ರೆ ಮೂರ್ತಿ ಕಳತನ ಮಾಡಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿರೋದು. ಓಕೆ. ಸೊ ಇದೆಲ್ಲ ಇನ್ವಾಲ್ಡ್ ಇದರಲ್ಲಿ. ನಾನು ಹೇಳೋದಾದ್ರೆ ಈಗಿದ್ದ DC ಇರ್ಬೋದು, ಈಗಿದ್ದ DC ಮೂರ್ತಿಯನ್ನು ತೆರವು ಮಾಡಕ್ ಸಪೋರ್ಟ್ ಮಾಡಿದ್ರು. ಹಳೆ DC ಅದನ್ನ ಇಂಪ್ಲಿಮೆಂಟ್, ಗೋಮಾಳ ಜಾಗದಲ್ಲಿ ಯಾವಾಗ ಗವರ್ಮೆಂಟೇ ಅದನ್ನ ರಿಜೆಕ್ಟ್ ಮಾಡಿದೆ ಪ್ರಪೋಸಲ್, ಅಂತ ಪ್ರಪೋಸಲ್ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿದ್ರು. ಮೋಸ ಆಗಿರೋದು ಯಾರಿಗೆ? ನಿಜವಾದ ಹಿಂದೂಗಳಿಗೆ ಮಾತ್ರ. ಓಕೆ. ಸೊ ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಈ ಒಂದು ಪ್ರಕರಣದಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಕೂಡ ಇದರಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದೆ. ಮೊದಲನೇದಾಗಿ ಈಗ ತಾನೇ ವಿವೇಕ್ ಅವರು ಹೇಳಿರುತ್ತಾರೆ, ಗೋಮಾಳ ಜಾಗದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ರಚನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು BJP ಅವಧಿಯಲ್ಲಿ. ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ರು, ಸುನೀಲ್ ಕುಮಾರ್ ಕಾರ್ಕಳ ಅವರು ಶಾಸಕರಾಗಿದ್ರು. ಸೊ ಇಬ್ಬರ ಒತ್ತಡದಲ್ಲಿ ಅಲ್ಲಿನ ಸ್ಥಳೀಯ ಜಿಲ್ಲಾಧಿಕಾರಿ ಅವರು ಯಾರಿದ್ರು, ಸೊ ಅವರು ಅದಕ್ಕೆ ಪರ್ಮಿಷನ್ ಅನ್ನು ನೀಡಿದ್ರು. ಪರಶುರಾಮನ ಥೀಮ್ ಪಾರ್ಕ್ ಅನ್ನುವಂಥದ್ದು 15 ಕೋಟಿ ವೆಚ್ಚದಲ್ಲಿ, ಆ ಒಂದು ಅಂದಾಜು ವೆಚ್ಚದಲ್ಲಿ ಮಾಡೋದಕ್ಕೆ ಪ್ರಾರಂಭ ಆಯಿತು. ಅದಾದ ಬಳಿಕ ಈಗ ಇಲ್ಲಿಯ ತನಕ ಯಾವುದೇ ಜಿಲ್ಲಾಧಿಕಾರಿಯವರು ತನಿಖೆಗೆ ಅಥವಾ ಯಾರನ್ನೂ ಅಮಾನತು ಮಾಡೋದಕ್ಕೆ ಮುಂದಾಗದಂಥ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಈಗ ಮುಂದಾಗ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಗಮನಿಸಿಕೊಳ್ಳಿ, ಜಿಲ್ಲಾಧಿಕಾರಿಯವರು ಇವತ್ತೇ ಅರುಣ್ ಕುಮಾರನ್ನ ಅಮಾನತುಗೊಳಿಸೋದಕ್ಕೆ ಆದೇಶ ಯಾಕೆ ಹೊರಡಿಸಿದ್ರು? ಸೊ 2 ದಿವಸಗಳ ಹಿಂದೆ, ಸರಿಯಾಗಿ ಗಮನಿಸಿಕೊಳ್ಳಿ, 2 ದಿವಸದ ಹಿಂದೆ ಸದನದಲ್ಲಿ CM ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿರುವಂಥ ಒಂದು ಹೇಳಿಕೆ, BJP ಅವಧಿಯಲ್ಲಿ 11 ಕೋಟಿ ಹಗರಣ ಆಗಿರುವಂಥದ್ದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್. ಸೊ ಯಾವಾಗ ಈಗ ರಾಜ್ಯದಲ್ಲಿ ವಾಲ್ಮೀಕಿ ಮೂಢ ಹಗರಣಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕಾಂಗ್ರೆಸ್ಗೆ ಹೊಡೆತ ಬೀಳ್ತಾ ಇದೆ, ಈಗ ತೆರೆಮರೆಯಲ್ಲಿ ಯಾವ್ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿದ್ದಾರೆ ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸಗಳು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಕಾಣದ ಕೈಯ ರೀತಿಯಲ್ಲಿ. ಸೊ ಇಲ್ಲಿಯ ತನಕ ಎದೆಗಾರಿಕೆ ಇಲ್ಲದಂತಹ ಕಾಂಗ್ರೆಸ್ ಈಗ ತನ್ನ ಎದೆಯನ್ನು ಉಬ್ಬಿಸಿಕೊಂಡು ಬರ್ತಾ ಇದೆ. ಯಾಕೆ ಗೊತ್ತಾ? ತನ್ನ ಸರ್ಕಾರದ ಬುಡಕ್ಕೆ ಈಗ ಕೊಡಲಿ ಬೀಳ್ತಾ ಇದೆ, ಪರಶುರಾಮನ ಕೊಡಲಿಯೇ ಬೀಳ್ತಾ ಇದೆ ಅಂತ ಅನ್ಕೊಳ್ರಿ. ಸೊ ಕಾಂಗ್ರೆಸ್ ಎಲ್ಲಿಯ ತನಕ ತನ್ನ ಬೇಜವಾಬ್ದಾರಿಯನ್ನು ಮೆರಿತಾ ಇತ್ತು, ಈಗ ತಮ್ಮ ಬುಡಕ್ಕೆ ಬರುವಂತಹ ಸಂದರ್ಭದಲ್ಲಿ ಉಡುಪಿಗೆ ಸಂಬಂಧಪಟ್ಟಂತಹ, ಕಾರ್ಕಳಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಯವರಿಗೆ ಒತ್ತಡವನ್ನು ತಂದು ಈಗ ಅರುಣ್ ಕುಮಾರ್ ಅವರನ್ನ ಅಮಾನತು ಮಾಡೋದಕ್ಕೆ ಮುಂದಾಗಿದ್ದೀರಾ. ಇಷ್ಟು ಸಾಕಾಗೋದಿಲ್ಲ. ಇದರಿಂದ ಸುನಿಲ್ ಕುಮಾರ್ ಹೆದರಬಹುದು ಅಥವಾ ಹೋರಾಟ ಸಮಿತಿಯವರ ಅವರಿಗೆ ಸಮಾಧಾನ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಸುನಿಲ್ ಕುಮಾರ್ ಅವರನ್ನ ಅಥವಾ BJPಯನ್ನು ಎದುರಿಸಬಹುದು ಅನ್ನುವಂತಹ ಭ್ರಮೆಯಲ್ಲಿದ್ದೀರಾ ಅಷ್ಟೇ. ಒಂದು ಸಣ್ಣ ಝಲಕ್ಗಳನ್ನು ತೋರಿಸ್ತಾ ಇದ್ದೀರಾ. ಬಲಿಪಾಶಿ ಯಾರ್ಯಾರನ್ನು ಮಾಡ್ತಾ ಇದ್ದೀರಾ? ಅಧಿಕಾರಿಗಳನ್ನ. ಮಾಡಿದ್ದು ತಪ್ಪು ಅಂತಲ್ಲ, ಪುಣ್ಯಾತ್ಮ ಮಾಡಿರುವಂಥದ್ದು ಕೂಡ ಕೊಳಕು. ಪರಶುರಾಮನ ವಿಚಾರದಲ್ಲಿ ಹಣವನ್ನು ಸುಲಿಗೆ ಮಾಡೋದಕ್ಕೆ ಹೋದಂಥ ಪುಣ್ಯಾತ್ಮ ಆತನಿಗೆ ಇನ್ನೇನು ಮಾಡ್ಬೇಕು ಹೇಳಿ? ಇನ್ನು ಮುಂದೆ ಆತ ಆಲೋಚನೆ ಮಾಡಬೇಕು, ತನ್ನ ಮನೆ ಮಕ್ಕಳನ್ನ ಹೇಗೆ ಸಾಕಬೇಕು. ಯಾರದ್ದೋ ಒಬ್ಬ ರಾಜಕೀಯ ನಾಯಕನ ದುರಾಸೆಗೆ ನನ್ನ ಜೀವನವನ್ನ ಅಡೆ ಇಟ್ಟೆ ನೋಡಿ ಇವತ್ತು ಆತ ಮನೆಯಲ್ಲಿ ಕೂತ ಆಲೋಚನೆ ಮಾಡಬೇಕು, ಇನ್ನು ಮುಂದಿನ ಜೀವನ ಹೇಗೆ ಅಂತ ಹೇಳಿ. ಆದರೆ ಇಷ್ಟಕ್ಕೆ ಸಾಕಾಗೋದಿಲ್ಲ. ಪ್ರಮುಖವಾಗಿ ಅಲ್ಲಿದ್ದಂಥ ಮೂರ್ತಿ ಎಲ್ಲಿದೆ? CM ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ ಪರಶುರಾಮ ಅನ್ನುವಂಥದ್ದು ನಕಲಿ ಮೂರ್ತಿ. ಜಿಲ್ಲಾಧಿಕಾರಿಯವರು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ, ಪರಶುರಾಮ ಅನ್ನುವಂಥದ್ದು ನಕಲಿ ಮೂರ್ತಿ. ಹೋರಾಟ ಸಮಿತಿಯವರು ಅವತ್ತಿಂದ ಹೇಳ್ತಾ ಬಂದಿದ್ದಾರೆ ನಕಲಿ ಮೂರ್ತಿ. ಅಷ್ಟೇ ಯಾಕ್ರಿ, ನೀವುಗಳೇ ಆಯ್ಕೆ ಮಾಡಿರುವಂತಹ ಸುನಿಲ್ ಕುಮಾರ್ ಹೇಳ್ತಾ ಇದ್ದಾರೆ 11 ಕೋಟಿ ಅಲ್ಲ, ಮಂಜೂರಾಗಿರುವಂಥದ್ದು 6 ಕೋಟಿ. ಅಲ್ಲ ಸುನಿಲ್ ಕುಮಾರ್ ಅವರೇ, ಬಂದಿರುವಂಥದ್ದು 6 ಕೋಟಿ. ನಮಗೆ ಅವತ್ತು ಕೊಟೇಶನ್ ಕೊಟ್ಟರಲ್ವ, 15 ಕೋಟಿ ಬೇಕಾಗುತ್ತೆ ಪರಶುರಾಮನ ಥೀಮ್ ಪಾರ್ಕ್ ಮಾಡೋದಕ್ಕೆ.
ಅಷ್ಟು ಕಡಿಮೆ ವೆಚ್ಚದಲ್ಲಿ ಆಗುವಂಥ ಥೀಮ್ ಪಾರ್ಕ್ ಅಲ್ಲ. 15 ಕೋಟಿ ಬೇಕು ಉಮಿಕಲ್ ಬೆಟ್ಟದಲ್ಲಿ ಮಾಡುವಂಥದ್ದು. ಅಂತ ಬೆಟ್ಟದಲ್ಲಿ 6 ಕೋಟಿಯಲ್ಲಿ ಹೆಂಗ್ರಿ ಮಾಡಿದ್ರಿ? ಹಾಗಾದ್ರೆ ಅದು ನಕಲಿ ತಾನೇ? ಪರಶುರಾಮನ ಮೂರ್ತಿ ಅನ್ನುವಂಥದ್ದು ನಕಲಿ. ಶಾಸಕರೇ ಒಪ್ಪಿಕೊಂಡಂತೆ ಆಯ್ತು ರೀ. CM ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋದಕ್ಕೆ ಹೋಗಿ 11 ಕೋಟಿಯಲ್ಲ 6 ಕೋಟಿ ಅಂತ ಹೇಳಿದ್ರಲ್ವಾ? 6 ಕೋಟಿಯಲ್ಲಿ ತಮ್ಮ ಪರಶುರಾಮನ ಥೀಮ್ ಪಾರ್ಕ್ ಆಯ್ತಾ? 6 ಕೋಟಿಯಲ್ಲಿ ಸಾಧ್ಯ ಆಗುತ್ತೆ ಅಂತಾದ್ರೆ ಮತ್ತ್ಯಾಕ್ರಿ ಅಷ್ಟು ದೊಡ್ಡ ಮೊತ್ತವನ್ನ ಡಿಮ್ಯಾಂಡ್ ಮಾಡಿದ್ರಿ ಸರ್ಕಾರದ ಮುಂದೆ? 15 ಕೋಟಿ ಬೇಕಾಗುತ್ತೆ. ಏನು ಬೇರೆ ಯೋಜನೆ ಇತ್ತಾ? 2 ಮನೆ ಕಟ್ಸೋಣ ಅಂತ? ರಾಜ್ಯದ ಜನರ ತೆರಿಗೆ ಹಣವನ್ನು ಸುಲಿಗೆ ಮಾಡ್ತೀರಲ್ವಾ? ನಾಚಿಕೆ ಆಗೋದಿಲ್ಲ? ಇದರಿಂದಲೇ ತಮ್ಮ ರಾಜಕೀಯ ಜೀವನವನ್ನು ಬೆಳೆಸಬಹುದು ಅನ್ನುವಂಥ ದುರಾಸೆನ? ಇದನ್ನ ಪ್ರಶ್ನೆ ಮಾಡಬಾರ್ದು ನಿಜ. ಬಟ್ ಇವತ್ತು ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಅಸ್ಮಿತೆ ಪ್ರಶ್ನೆ ರೀ. ಇವತ್ತಿಗೂ ಕೂಡ ಮಾಧ್ಯಮದವರಾಗಿ ನಾವು ಮಾತಾಡಿಲ್ಲ ಅಂತ ಹೇಳಿದ್ರೆ ಇನ್ಯಾವಾಗ ಮಾತಾಡ್ಬೇಕ್ರಿ? ಇಲ್ಲಿಯ ತನಕ ಅಲ್ಲಿರುವಂಥದ್ದು ಸರಿಯಾದಂತಹ ಪರಶುರಾಮನ ಮೂರ್ತಿ, ಅದು ನಕಲಿಯಲ್ಲ ಅಂತ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಕರಾವಳಿ ಎಲ್ಲ ಜನತೆ ನಂಬಿಕೊಂಡಿದ್ರು ಪರಶುರಾಮನ ಮೂರ್ತಿ ಇದೆ. ಇವತ್ತೆಲ್ಲ ನಾಳೆ ನಾವು ಹೋಗಿ ನಮ್ಮ ಮಣ್ಣಿನ ಸೃಷ್ಟಿಗೆ ಕಾರಣೀಭೂತ ಆದಂಥ ವ್ಯಕ್ತಿಯ ಪಾದವನ್ನು ಮುಟ್ಟಿ ಆಶೀರ್ವಾದ ಪಡೆದುಕೊಂಡು ಬರೋಣ. ಅದೊಂದು ಥೀಮ್ ಪಾರ್ಕ್ ಅಲ್ಲ, ಬದಲಾಗಿ ಅದೊಂದು ದೇವಾಲಯ ಅಂತ ನಂಬಿಕೊಂಡಿದ್ರು. ಇವತ್ತೇನಾಗ್ತಾ ಇದೆ? ಶಾಸಕರು ಈಗ ಬಾಯಿ ಬಿಡಬೇಕಾಗಿದೆ. 11 ಕೋಟಿಯಲ್ಲಿ 6 ಕೋಟಿ ಅಂತ ಹೇಳಿದ್ರಲ್ವ? ಈಗ ಹೇಳಿ, 6 ಕೋಟಿಯಲ್ಲಿ ಯಾವ ಥರ ಕಟ್ಟಿದ್ರಿ? ಓಕೆ, ಕಟ್ಟಿರುವಂಥದ್ದು ಬೇಡ, ಬಿಟ್ಟಾಕ್ರಿ. ಈಗ ಅಲ್ಲಿದ್ದಂತಹ ಅರ್ಧ ಮೂರ್ತಿ ಎಲ್ಲಿ ಹೋಯ್ತು? ಅದು ಕಂಚಿನ ಮೂರ್ತಿ ಅಂತ ಹೇಳಿದ್ರಲ್ವ? ಆ ಕಂಚನ್ನ ಎಷ್ಟು ಭದ್ರವಾಗಿ ಎಲ್ಲಿ ಇಟ್ಟಿದ್ದೀರಾ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಲ್ವಾ? ಇದು ಈಗ ರಾಜ್ಯದ ಜನತೆಗೆ ತಿಳಿಬೇಕಾಗಿದೆ. ವಿವೇಕಾರೆ, ತಮಗೇನಾದ್ರೂ ಮಾಹಿತಿ ಇದೆಯಾ? ಈಗ ಇಷ್ಟೆಲ್ಲ ಹೋರಾಟದಲ್ಲಿ ತಾವೇ ಮೊದಲಿನಿಂದಲೂ ಕೂಡ ಇರುವಂಥವ್ರು. ಈಗ ನಮಗಿಂತಲೂ ಜಾಸ್ತಿಯಾಗಿ ಮಾಹಿತಿಗಳು ಏನಾದರೂ ಸಣ್ಣ ಮಟ್ಟಿಗೆ ಸಿಗಬಹುದು ಅಂತ ಅಂದುಕೊಂಡಿದ್ದರೆ, ಈ ಅರ್ಧ ಮೂರ್ತಿಯನ್ನ ತೆರವು ಮಾಡ್ಕೊಂಡು ಹೋಗಿದ್ದಾರೆ. ಏನೋ ರಿಪೇರಿ ಮಾಡೋದಕ್ಕಿದೆ, ಅದರ ಕೈ ಆಂಗಲ್ ಸರಿ ಇಲ್ಲ, ಕೊಡಲಿ ಆಂಗಲ್ ಸರಿ ಇಲ್ಲ, ಏನಪ್ಪ ರಿಪೇರಿ ಮಾಡಿ ಇನ್ನಷ್ಟು ಅದ್ಭುತವಾಗಿ ಪರಶುರಾಮನನ್ನ ಮತ್ತೆ ಲೋಕಾರ್ಪಣೆ ಮಾಡ್ತೇವೆ ಅಂತ ಹೇಳಿ ರಾತ್ರೋರಾತ್ರಿ ಕದ್ದುಕೊಂಡು ಹೋಗಿದ್ದಾರೆ. ಈ ರೀತಿಯಾಗಿ ವಿಜೃಂಭಣೆಯಿಂದ ಮತ್ತೊಮ್ಮೆ ಲೋಕಾರ್ಪಣೆ ಮಾಡೋದಕ್ಕೆ ಕದ್ದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಗಳು ಇರಲಿಲ್ಲ. ಬಟ್ ಆದರೂ ಕೂಡ ಕದ್ದುಕೊಂಡು ಹೋಗಿದ್ದಾರೆ. ಈಗ ಎಲ್ಲಿದೆ ಮೂರ್ತಿ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ ತಮಗೆ? ಸರ್, ನಾನು ಯಾಕಂತ ಹೇಳಿದ್ರೆ ಮೂರ್ತಿ ಎಲ್ಲಿದೆ ಅಂತ ಗೊತ್ತಿದ್ರೆ ನಾವೇ ಖುದ್ದಾಗಿ ಹೋಗಿ ಆ ಮೂರ್ತಿ ಒಂದು ಅಟ್ಲೀಸ್ಟ್ ಗ್ಲಾಸ್ ಫೈಬರ್ ಮೂರ್ತಿ ಅಂತ ನಮ್ಗೆ ಗೊತ್ತಿದೆ, ಜನಗಳಿಗೆ ಗೊತ್ತಾಗ್ಬೇಕು. ಜನಗಳಿಗೆ ಆಲ್ರೆಡಿ ತಿಳಿದಿದೆ. ಫಸ್ಟ್ ಪಾಯಿಂಟ್ ಬಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ 35 ಲಕ್ಷ ಅಂತ ಇದೆ ಸರ್. 35 ಲಕ್ಷ ಪರಶುರಾಮ ಪುತ್ತಲಿ ಅಂತ ಹೇಳಿ 35 ಲಕ್ಷ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆ. ಇನ್ನೊಂದು ಬಂದು ಯಾವುದೇ ಇನ್ಸ್ಟಾಲೇಷನ್ ಮಾಡಬೇಕಿದ್ರೆ ಮೂರ್ತಿ, ಇಲ್ಲಾಂದ್ರೆ ತೆರವು ಮಾಡಬೇಕಿದ್ರೆ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು. ಮಿನಿಮಮ್ ರಿಕ್ವೈರ್ಮೆಂಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಆಗಬೇಕು, ಗವರ್ಮೆಂಟ್ ಇಂದ ಸರ್ಕಾರದಿಂದ ಪರ್ಮಿಷನ್ ಬರಬೇಕು, ಪರ್ಮಿಷನ್ ಲೆಟರ್ ಬೇಕು, ವಿಡಿಯೋ ರೆಕಾರ್ಡಿಂಗ್ ಆಗಬೇಕು. ಬರುವಾಗ ಪ್ಲಸ್ ಅದನ್ನು ಪುನಃ ಕರೆಕ್ಷನ್ ಏನೋ ಸರಿ ಮಾಡ್ಲಿಕ್ಕಿದೆ, ಆಂಗಲ್ ಸರಿ ಮಾಡ್ಲಿಕ್ಕಿದ್ರೆ ಅಂತ ತಗೊಂಡು ಹೋಗ್ಬೇಕಿದ್ರು ಅದಕ್ಕೆ ಇ-ವೇ ಬಿಲ್ ಬೇಕು. ಇದು ಒಂಥರ ನನಗೆ ಹಿಟ್ಲರ್ ನೆನಪು ಬರ್ತಾ ಇದ್ದಾನೆ ಸರ್ ಕಾರ್ಕಳದಲ್ಲಿ ಈಗ. ಯಾಕಂದ್ರೆ ಹಿಟ್ಲರ್ ಮಾಡಿರುವಂತ ಧೋರಣೆ ಮತ್ತೆ ಕಾರ್ಕಳದಲ್ಲಿ ಈಗ ಪರಶುರಾಮನಿಗೆ ಆಗಿರುವಂತ ಮೋಸ ಎರಡೂ ಒಂದೇ ರೀತಿ ಇದೆ ಸರ್. ಅವರಿಗೆ ಮನಸ್ಸಿಗೆ ಹೇಗೆ ಬರುತ್ತೆ ಹಾಗೆ ಕಾನೂನು ಸೆಟ್ ಮಾಡ್ಕೊಳ್ತಾರೆ, ಅವ್ರಿಗೆ ಮನಸ್ಸಿಗೆ ಹೇಗೆ ಬರುತ್ತೆ ಹಾಗೆ ಅವರು ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕಾನೂನೆಲ್ಲ ಪಾಪದ ಜನಗಳಿಗೆ ಮಾತ್ರ, ಇವರಿಗೆಲ್ಲ ಕಾನೂನಿಲ್ಲ. ಇವರಿಗೆ ದೇವರು ಇಲ್ಲ ಸರ್. ಇವರಿಗೆ ಹಣ ಬಿಟ್ರೆ, ಹಣ ಮತ್ತೆ ರಾಜಕೀಯ ಇವರ ಏನೋ ಸೋಲ್ತಾರ ಎಂಬ ಹೆದರಿಕೆನೋ ಏನೋ MLA ಆಗಿ ಉಳಿಬೇಕಂತ ಇರೋದು ಬಿಟ್ರೆ ಇವರಿಗೆ ಹಿಂದುತ್ವ ಇಲ್ಲ, ಇವರಿಗೆ ಏನೂ ಇಲ್ಲ ಸರ್. ಇವರೆಲ್ಲ ಇಂಥವ್ರನ್ನ ನಾವು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಒಂದಾನೊಂದು ಕಾಲದಲ್ಲಿ ಹೇಳಿರುವಂತ ನಮ್ಗೆ ನಾವೇ ಚಪ್ಪಲೆಯಲ್ಲಿ ನೋಡ್ಕೊಳ್ಬೇಕು ಸರ್. ಖಂಡಿತ. ಈಗಲೂ ಕೆಲವರು ನಂಬಿದಾರಲ್ವಾ ಇವರು ಫೈರ್ ಬ್ರ್ಯಾಂಡ್ ಅಂತ. ಇಂಥವ್ರ ಫೈರ್ ಬ್ರ್ಯಾಂಡ್ ಹಿಂದುತ್ವದಲ್ಲಿ ಇದ್ರೆ ಸರ್, ಹಿಂದುತ್ವ ನಮ್ಗೆ ಹಿಂದೂಗಳಿಗಿದ್ರೆ ಹಿಂದುತ್ವ ಎಲ್ಲೋಗುತ್ತೆ ಸರ್? ಅದು ಅವ್ರಿಗೆ ಸಪೋರ್ಟ್ ಮಾಡೋ ಜನಗಳಿದೆ ಅಂತ ಹೇಳಿದ್ರೆ ಇನ್ನು ಗೋಯಿಂಗ್ ಫಾರ್ವರ್ಡ್ ನಮ್ಮ ಪರಿಸ್ಥಿತಿ ಎಲ್ಲೋಗಿ ನಿಲ್ಲುತ್ತೆ? ನೀವು ತಪ್ಪು ಮಾಡಿಲ್ಲ ಜನಗಳು, ನಾನು ಹೇಳ್ತಿರೋದು ಹಿಂದುತ್ವದವ್ರಿಗೆ, ನೀವು ತಪ್ಪು ಮಾಡಿಲ್ಲ, ಮಾಡಿರೋದು ಸುನಿಲ್ ಕುಮಾರ್ ಅಂಡ್ ಟೀಮು. ನೀವ್ಯಾಕೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಬನ್ನಿ ಒಟ್ಟು ಕೈ ಜೋಡಿಸಿ ತಪ್ಪನ್ನು ವಿರೋಧಿಸುವ. ನಾನ್ ತಪ್ಪು ಮಾಡಿದ್ರೆ, ನಾನು ಓಪನ್ ಆಗಿ ಹೇಳ್ತಿದ್ದೇನೆ, ನಾ ತಪ್ಪು ಮಾಡಿದ್ರೆ ನನ್ನ ಮೇಲೆ ನೀವೇ ಕೇಸ್ ಹಾಕಿ. ನನ್ನ ಮೇಲೆ ಇದು ಸಮಾನ ಮನಸ್ಕರ ತಂಡದವರು ನಮ್ಮನ್ನು ಮಿಸ್ಲೀಡ್ ಮಾಡಿದ್ದಾರೆ, ಇದರಿಂದಾಗಿ ನಮ್ಮ ಪರಶುರಾಮನಿಗೆ ಧಕ್ಕೆ ಆಗಿದೆ, ಕಾರ್ಕಳ ಜನತೆಗೆ ಧಕ್ಕೆ ಆಗಿದೆ, ನನ್ನ ಮೇಲೆ ಕೇಸ್ ಫೈಲ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿಸಿ, ನನ್ನ ಮೇಲೆ ಎಷ್ಟು ಕಾನೂನು ಕ್ರಮ ತಗೊಳಕಾಗುತ್ತೆ ತಗೊಳ್ಳಿ. ಆದ್ರೆ ನೀವು ನಿಜವಾದ ಹಿಂದೂಗಳಾದ್ರೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಹೋಗಿ ಸುನಿಲ್ ಕುಮಾರಿಗೆ ಕ್ವಶನ್ ಮಾಡಿ. ನೀವು ಹಿಂದುತ್ವ ಅಂತ ಹೇಳಿ, ನೀವು ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಕಾರ್ಕಳದಲ್ಲಿ ನಾವು ನಿಮ್ಮನ್ನು
ಗೆಲ್ಸಿದ್ವಿ. ನೀವು ಪರಶುರಾಮನಿಗೆ ಮೋಸ ಮಾಡಿದವರು, ಇನ್ನು ನಾವು ಸಾಮಾನ್ಯ ಹಿಂದೂ ಜನತೆಗೆ ಏನ್ ಮಾಡ್ಬೋದು ನೀವು? ಯಾರು ಕೇಳೋರಿಲ್ಲ ಸರ್. ಏನೋ ಬಜರಂಗ ವಿಶ್ವ ಹಿಂದೂ ಪರಿಷತ್ ಎಲ್ಲ ನಾವು ಹೇಳ್ತೇವಲ್ಲ ಸರ್, ನಾವು ಅದರಲ್ಲಿ ಇದ್ದವರೇ. ಇವತ್ತಿಗೆ ಒಂದೇ ಒಂದು ಬಜರಂಗ ದಳದ ಲೀಡರ್ ಇರ್ಬೋದು, ಒಂದೇ ಒಂದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಯಾರು ಮಾತಾಡ್ತಿಲ್ಲ ಇದರ ಬಗ್ಗೆ. ಅಂದ್ರೆ ಅವರ ಹಿಂದುತ್ವದ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೇಕಾ? ನಾವು ಉಪಸತ್ಯಾಗ್ರಹ ಕುತ್ಕೊಂಡಿರೋದು ನಮ್ಗೆ ಸರ್, ನಾವು ಉಪಸತ್ಯಾಗ್ರಹ ಪರಶುರಾಮನೆ ಕುತ್ಕೊಂಡಿದ್ವಿ. ಬಂದು ಕೇಳ್ಬೋದಿತ್ತು, ಏನಾಗಿತ್ತು, ಏನ್ ಪ್ರಾಬ್ಲಮ್ ಆಗಿತ್ತು, ಯಾಕೆ ನೀವು ಮಾಡಿದೀರ ಅಂತ. ಯಾರು ಕೇಳಲಿಲ್ಲ. ನಾವು ಹೋರಾಟ ನೋಡಿ, ನಮಗೆ ಒಂದೇ ಒಂದು ನಂಬಿಕೆ ಇರೋದು, ನಮ್ಮೊಟ್ಟಿಗೆ ಪರಶುರಾಮ ದೇವರಿದ್ದಾರೆ ಅಂತ. ಅವರಿಗೆ ನ್ಯಾಯ ಅವರೇ ತಗೊಳ್ತಿದ್ದಾರೆ. ನಾವೇನು ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತಾ ಇಲ್ಲ. ಅವರು ನ್ಯಾಯ ತಗೊಳ್ಳದೆ ಬಿಡಲ್ಲ ಸರ್. ಯಾರು ತಪ್ಪು ಮಾಡಿದ್ದಾರೆ ಅವರನ್ನಂತೂ ಹುಚ್ಚನನ್ನಾಗಿ ಮಾಡಿಬಿಡ್ತಾರೆ. ಯಾಕಂದ್ರೆ ಪರಶುರಾಮ ದೇವರನ್ನು ನಾನು ಈಗ ಯಾಕಂದ್ರೆ ನನ್ನ ನಿದರ್ಶನ ನೋಡ್ತಾ ಇದ್ದೇನೆ ಸರ್. ನಾನು ಈ ಹೋರಾಟದಲ್ಲಿ ನಾನು ನಿದರ್ಶನ ನೋಡ್ತಿದ್ದೇನೆ. ಪರಶುರಾಮ ದೇವರನ್ನೇ ನಾನು ಕಾಣ್ತಾ ಇದ್ದೇನೆ ಈ ಹೋರಾಟದಲ್ಲಿ. ನ್ಯಾಯ ಅಂತೂ ಪರಶುರಾಮ ದೇವರಿಗೆ ನ್ಯಾಯ ಸಿಗುತ್ತೆ. ಈ ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಭ್ರಷ್ಟ ಅಧಿಕಾರಿಗಳಿರ್ಬೋದು, ಅವ್ರಿಗೆ ಶಿಕ್ಷೆ ಆಗೋದಂತೂ ಖಚಿತ ಸರ್. ನಾವು ನಮ್ಮ ಟೀಮ್ ಹೈಕೋರ್ಟಿಗೆ ಹೋಗ್ತಾ ಇದ್ದೇವೆ. ನಾವು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡ್ತೇವೆ. 100% ಪರಶುರಾಮ ದೇವರು ಅವರಿಗಾಗಿ ಅವ್ರ ನ್ಯಾಯಕ್ಕೆ ಹೋರಾಡ್ತಾ ಇದ್ದಾರೆ. ನಮ್ಮನ್ನು ಅವರು ಜಸ್ಟ್ ಒಂದು ಕನ್ಸಿಡರೇಷನ್ ತಗೊಂಡು ನೀವು ನನ್ನೊಟ್ಟಿಗೆ ಇರಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಪರಶುರಾಮ ದೇವರಿಗೆ ಕೈ ಮುಗಿಬೇಕು ಅಷ್ಟೇ ಸರ್. ಎಸ್ ಎಸ್ ಅಲ್ಲ, ಈಗ ಪ್ರಸ್ತುತ ರಾಜ್ಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. 11 ಕೋಟಿ ಹಗರಣ ಆಗಿದೆ ಸುನಿಲ್ ಕುಮಾರ್ ಕ್ಷೇತ್ರದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನುವಂಥದ್ದು. ಆದರೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ತನಿಖೆಯಾಗಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಆ ಹಣ ವಾಪಸ್ ಬರುವಂಥದ್ದು ಅಥವಾ ಮತ್ತೆ ಮರಳಿ ನಾವೇನು ನಿರೀಕ್ಷೆ ಮಾಡ್ತಾ ಇದ್ವಿ ಅದು ಆಗುತ್ತೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳು ಅವನು ಮಾಡಿದ್ದಾನೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಈಗ ಸಿದ್ದರಾಮಯ್ಯನವರು ಸದನದಲ್ಲಿ ಉಲ್ಲೇಖ ಮಾಡೋದಕ್ಕೆ ಕಾರಣ ಏನು? ವಾಲ್ಮೀಕಿ ಅಥವಾ ಮೂಡ ಅಥವಾ ಇನ್ನಿತರ ಸಾಲು ಸಾಲು ಅಕ್ರಮಗಳ ಹಗರಣಗಳನ್ನು ಬಿಜೆಪಿಯವರು ತುತ್ತೂರಿ ಥರ ಊದೋದಕ್ಕೆ ಪ್ರಾರಂಭ ಮಾಡಿದ ನಂತರ ತಮ್ಮ ಬುಡಕ್ಕೆ ಬೆಂಕಿ ಬಿಡ್ತಾ ಇದೆ ಅನ್ನುವಂಥ ಸುದ್ದಿ ಗೊತ್ತಾದಾಗ ಮಾತ್ರ ಈ ರೀತಿಯಾದಂತಹ ಚೂಬಾಣಗಳನ್ನು ಬಿಡ್ತಾ ಇರುವಂಥ ಸಿದ್ದರಾಮಯ್ಯನವರು. ಸೊ ಈಗಿನ ಪ್ರಸ್ತುತ ಇರುವಂಥ ಸರ್ಕಾರದಿಂದ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ಬೋದಾ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಕೂಡ ಇರುವಂಥದ್ದು. ವಿವೇಕ್ ಅವರೇ, ತಮಗೆ ಏನು ಅನಿಸ್ತಾ ಇದೆ? ಈಗ CBI ತನಿಖೆಗೆ ನೀಡಿದ್ದಾರೆ ಸಿದ್ದರಾಮಯ್ಯನವರು, ಸದನದಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಈ ವಿಚಾರವಾಗಿ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಅನಿಸ್ತಾ ಇದೆಯಾ ಸರ್? ರಾಮನಿಗೆ ನ್ಯಾಯ ಕೊಟ್ಟಿರೋದು ನ್ಯಾಯಾಲಯ, ಪರಶುರಾಮನಿಗೂ ನ್ಯಾಯಾಲಯ. ರಾಮನ ನ್ಯಾಯ ರಾಮನೇ ತಗೊಂಡಿರೋದು, ರಾಮದೇವರೇ ತಗೊಂಡಿರೋದು. ಪರಶುರಾಮನ ನ್ಯಾಯ ಪರಶುರಾಮರ ದೇವರೇ ತಗೊಳ್ತಾರೆ. ಸೊ ನಾವು ಸರ್ಕಾರ, ಯಾಕಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ನಾವು ಯಾರನ್ನು ನಂಬುದು ಸರ್? ಯಾರನ್ನು ನಂಬುವಾಗಿಲ್ಲ. ಯಾಕಂದ್ರೆ ಹಿಂದುತ್ವಕ್ಕೆ ಬೆಲೆನೇ ಇಲ್ಲ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ. ನಾವು ನಂಬ್ತಿರೋದು ನ್ಯಾಯಾಲಯ, ನಾನು ನಂಬ್ತಿರೋದು ಪರಶುರಾಮ ದೇವರು. ನಮ್ಮ ಹೋರಾಟ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೇವೆ. ನ್ಯಾಯ ಪರಶುರಾಮನಿಗೆ ಪರಶುರಾಮ ದೇವರೇ ತಗೊಳ್ತಾರೆ. ಅಲ್ಲ, ಮೊನ್ನೆ ಅಷ್ಟೇ ತಾವು ಕಾರ್ಕಳದಲ್ಲಿ ನಡೆದಿರುವಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಸುನಿಲ್ ಕುಮಾರ್ ಕಾರ್ಕಳ ಅವರು ಇರುವಂತಹ ಸಂದರ್ಭದಲ್ಲಿ ಈ ವಿಚಾರವಾಗಿ ಪ್ರಶ್ನೆಯನ್ನು ಕೂಡ ಮಾಡಿದ್ರಿ. ಅದಕ್ಕೆ ಯಾವ ರೀತಿಯಾದಂತಹ ರಿಪ್ಲೈಗಳು ಬಂತು ಆ ಸಂದರ್ಭದಲ್ಲಿ? ಏನ್ ಘಟನೆ ನಡೀತು ಅಲ್ಲಿ? ಸರ್, ಅಲ್ಲಿ ಘಟನೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಟೋಕನ್ ತಗೊಳ್ಲಿಕ್ಕಿತ್ತು. ಟೋಕನ್ ತಗೊಂಡ ನಂತರ ನಮ್ ಕ್ವಶನ್ಸ್ ನಾವು ಕೇಳಲಿಕ್ಕಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳಿದ್ರು. ಅವರದ್ದು ಆಲ್ಮೋಸ್ಟ್ 1 ವರ್ಷದಿಂದ ನಾವು ಕೇಸ್ ಫೈಟ್ ಮಾಡ್ತಿದ್ದೆ. ಅವರಿಗೆ 5-6 ಲೆಟರ್ ಕೊಟ್ಟಿದೆ, ಒಂದೇ ಒಂದು ಲೆಟರ್ಗೆ ರಿಪ್ಲೈ ಕೊಟ್ಟಿಲ್ಲ. ಸೊ ಅಲ್ಲಿ ಸುನಿಲ್ ಕುಮಾರ್ ಇದ್ರು. ಯಾಕಂತ ಹೇಳಿದ್ರೆ ನಮ್ಗೆ ಏನ್ ಬೇಕಂದ್ರೆ ಜನಗಳಿಗೆ ಸತ್ಯ ತಿಳಿಬೇಕು ಸರ್, ನಮ್ಗೆ ನ್ಯಾಯ ಬೇಕು. ನಾವು ಅಲ್ಲಿ ನಾನು ಅದಕ್ಕೆ ಏನ್ ಮಾಡಿದೆ, ನಾನು ಪ್ರಶ್ನೆ ಕೇಳಕ್ ಹೋದಾಗ ಫಸ್ಟ್ ಆಫ್ ಆಲ್ ಅಲ್ಲಿ ಮೈಕ್ ಇಟ್ಟಿದ್ರು. ಸೊ ಅಲ್ಲಿ ಜನಗಳಿಗೆ ನೋಡಿ, ನನ್ಗೆ ಹೇಳುವ ರೈಟ್ಸ್ ಎಷ್ಟಿದೆ, ಕೇಳುವವರಿಗೆ ಕೇಳುವ ರೈಟ್ಸ್ ಇದೆ. ನನಗೆ ಹೇಳಿದ್ದು ಇನ್ನೊಬ್ಬನಿಗೆ ಕೇಳ್ಬೋದಂತ ನನ್ಗೆ ಇಷ್ಟ ಇದ್ರೆ ಪ್ರಾಬ್ಲಮ್ ಇಲ್ಲ ಯಾರಿಗೂ. ನಾನು ಮೈಕ್ ತೆಗ್ದು ಹೇಳಕ್ ಹೋದೆ. ಹೇಳುವಾಗ ಮೈಕ್ ಯೂಸ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. DC ಅವರು ಹೇಳಿದ್ರು ಪರಶುರಾಮ ಥೀಮ್ ಪಾರ್ಕ್. ಅದಕ್ಕಿಂತ ಮುಂಚೆ ಯಾರು ಮೈಕ್ ಅಂದ್ರೆ ಅವ್ರ ಪರ್ಸನಲ್ ಇಶ್ಯೂಸ್ ಸರ್, ಎಲ್ಲ ಅವ್ರವ್ರ ಸಮಸ್ಯೆಗಳನ್ನು ಹೇಳ್ತಿದ್ರು. ಸೊ ಅದು ಮೈಕ್ ಯೂಸ್ ಮಾಡಿಲ್ಲ ಅವರು. ಆ ನಂತರ ಅದಕ್ಕೆ DC ಏನ್ ಹೇಳ್ತಾರೆ ಅಂತ ಹೇಳಿದೆ, ಪರಶುರಾಮ ಥೀಮ್ ಪಾರ್ಕ್ ಅಂತ ಅಷ್ಟೇ ನಾನು ಹೇಳಿರೋದು. DC ಹೇಳ್ತಾರೆ COD ತನಿಖೆಯಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ನಂದು ಒಂದೇ ಒಂದು ಕ್ವಶನ್ DCಗೆ, ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ವಿ. ಅದರಲ್ಲಿ DC-ನೂ ಪಾರ್ಟಿ ಇದ್ರು, MLA-ನೂ ಪಾರ್ಟಿ ಇದ್ರು, ಟೂರಿಸಂ ಪಾರ್ಟಿ ಇತ್ತು, ಕ್ರಿಸ್ ಆರ್ಟ್ ವರ್ಲ್ಡ್ ಪಾರ್ಟಿ ಇತ್ತು, ಎಲ್ಲ ಪಾರ್ಟಿ ಇದ್ರು. ಆವಾಗ ಅದಿದು ಇರುವಾಗ ನಾವು ಉಪಸತ್ಯಾಗ್ರಹ ಮಾಡಿದ ನಂತರ ಮೂರ್ತಿ ತೆರವು ಹೇಗೆ ಮಾಡಿದ್ರಿ? ಈಗ ನೀವು ಮಾತಾಡಲ್ಲ ಅಂತ ಹೇಳ್ತೀರಾ? ಅವತ್ತು ಲೋಕಾಯುಕ್ತದಲ್ಲಿ ಇರುವಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಮೂರ್ತಿ ತೆರವು ಮಾಡಿದ್ರಲ್ವಾ? ಆವಾಗ ಕೋರ್ಟ್ ಲೋಕಾಯುಕ್ತದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಕೇಸ್ ಇದೆ, ನಾನು ಇದನ್ನು ಮುಟ್ಟಕ್ಕಾಗಲ್ಲ, ಈ ಮೂರ್ತಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಬೇಕಂತ ನೀವು ಸುಮ್ನಿರ್ಬೇಕಿತ್ತಲ್ವಾ? ಮತ್ತೆ ಪ್ಲಸ್ MLA ಸುನಿಲ್ ಕುಮಾರ್ ಅವರಂತೂ ಫುಲ್ ಟೆನ್ಷನ್ ಆಗಿ ಹೋಗಿದ್ರು. ಸೊ
ಸ್ಥಳೀಯರು ವಿಡಿಯೋ ರೆಕಾರ್ಡಿಂಗ್ ಮಾಡಕ್ ಹೋದ್ರು, ಇವ್ರ SP ಡೈರೆಕ್ಷನ್ ಕೊಡೋದು ಅವ್ರ ಮೊಬೈಲ್ ಸೀಸ್ ಮಾಡಿ ಅಂತ ಸರ್. ಈಗ ಅವರು ಎಲ್ಲೋ ನಾನ್ ಮಾತಾಡೋದು, ಅವರೆಲ್ಲ ಅವ್ರು ಮಾತಾಡೋದು, ಜನಗಳಿಗೆ ಕ್ಲಾರಿಟಿ ಇಲ್ಲಲ್ಲ ಸರ್. ನಾನು ಸುಳ್ಳು ಹೇಳ್ಬೋದು, ಅವರು ಸುಳ್ಳು ಹೇಳ್ಬೋದು. ಅಲ್ಲಿ ಓಪನ್ ಜನಸ್ಪಂದನ ಕಾರ್ಯಕ್ರಮ, ಜನಗಳು ಅಲ್ಲೇ ಇದ್ರು. ನಾನು ಹೇಳದಕ್ಕೆ ಅವ್ರು ಆನ್ಸರ್ ಕೊಡ್ಬೇಕಿತ್ತು. ನಾನು ಡಾಕ್ಯುಮೆಂಟ್ ಕೊಟ್ರೆ ಅದಕ್ಕೆ ಡಾಕ್ಯುಮೆಂಟ್ ರಿಪ್ಲೈ ಕೊಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ಅವ್ರ ಪ್ರೆಸಿಡೆಂಟ್ ಸರ್ ಆ ಪ್ರಾಜೆಕ್ಟ್ ಇದ್ದು. ಅವರು ನಾನು ಹಣ ತರೋದು ಮಾತ್ರ ನನ್ನ ಕೆಲಸ, ನನ್ಗೆ ಮತ್ತೇನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅವರನ್ನ MLA ಆಗಿ ಇಡುವುದೇ ಕಷ್ಟ ಸರ್ ಇನ್ನು. ಯಾಕಂತ ಹೇಳಿದ್ರೆ ಅವರು ಹಣ ತಂದು ಅದನ್ನ ಯಾರೋ ಲೂಟಿ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಬಿದ್ದೋಗಿಲ್ಲ, ಹಣ ತರೋದು ಮಾತ್ರ ಅವ್ರ ಕೆಲಸ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಅವರು ಅಂದ್ರೆ SP ಡೈರೆಕ್ಷನ್ ಕೊಡೋದು ರೆಕಾರ್ಡಿಂಗ್ ಮಾಡ್ಲಿಕ್ಕಿಲ್ಲ ಅಂತ. ಸಾರ್ವಜನಿಕ ಪ್ರೋಗ್ರಾಮ್ ಅನ್ನು ರೆಕಾರ್ಡಿಂಗ್ ಮಾಡಕ್ ಇಲ್ಲ ಅಂತ ಹೇಳುವಂತ ರೈಟ್ ಯಾರಿಗಾದ್ರೂ ಇದೆಯಾ ಸರ್? ರೈಟ್ ಇಲ್ಲ. ಅವರು ರೆಕಾರ್ಡಿಂಗ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆನಂತರ SP ಹೇಳಿದ್ರು ನಿನ್ಗೆ ಏನ್ ಹೇಳ್ಲಿಕ್ಕಿದೆಪ್ಪ ಹೇಳು ಅಂತ. ನಾನು ಹೇಳಿದೆ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ 1 ವರ್ಷದಿಂದ ನಾವು ಫೈಟ್ ಮಾಡಿದ್ದೇವೆ, DC ಲೆಟರ್ ಕೊಟ್ಟಿದ್ದೇವೆ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇದೆ, ನಾವು ಫೈಟ್ ಮಾಡ್ತೇವೆ, RC ಲೆಟರ್ ಕೊಟ್ಟಿದ್ದೇವೆ, RC ಇಂದ DC ಲೆಟರ್ ಬಂದಿದೆ, DC ಅದಕ್ಕೂ ರಿಪ್ಲೈ ಮಾಡಿಲ್ಲ. DC ಅವರೇ ಖುದ್ದಾಗಿ ನಾವು ಉಪವಾಸ ಸತ್ಯಾಗ್ರಹ ಬಿಡುವಾಗ DC ಅವರು ಹೇಳಿದಕ್ಕೆ ಬಿಟ್ಟಿದ್ರು. DC ಅವರು ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೇನೆ, ಸರ್ಕಾರದ ಗಮನಕ್ಕೆ ತರಿಸ್ತೇನೆ ಅಂತ ಹೇಳಿದ DCನೇ 1 ತಿಂಗಳ ನಂತರ ಮೂರ್ತಿಯನ್ನು ತೆರವು ಮಾಡಕ್ ಸಪೋರ್ಟ್ ಮಾಡಿದ್ರು, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ರು. ಸೊ ಇಷ್ಟೆಲ್ಲ ಆಗುವಾಗ ಸರ್ ಇದು ನಾವು ಅದೇ ಹೇಳಿದಲ್ವಾ, ಕಾರ್ಕಳದಲ್ಲಿ ಏನೋ ಹಿಟ್ಲರ್ ಶಾಸನ ಆಗ್ತಿದೆ ಅಂತ ಆಗ್ತಾ ಇದೆ ನನಗೆ. ಅದು ಬಿಟ್ರೆ ಏನೋ ಡೆಮೋಕ್ರಸಿ ಕಾರ್ಕಳದಲ್ಲಿ ಕಾಣ್ತಾ ಇಲ್ಲ. ಹಿಂದುತ್ವನು ಹಿಂದೂ ಜನಗಳ ಹಿಂದೂ ಭಾವನೆಗೆ ಧಕ್ಕೆ ಆದ್ರೂ ಯಾರು ಹಿಂದೂ ಲೀಡರ್ಗಳು ಹೇಳ್ತಾ ಇಲ್ಲ. ನಮ್ಗೆ ಯಾರು ಲೀಡರ್ ಹೇಳ್ಬೇಕಂತಿಲ್ಲ ಸರ್. ನಾನು ಇನ್ನೂ ರಿಪೀಟ್ ಮಾಡ್ತಿರೋದೇ, ಪರಶುರಾಮ ದೇವರಿದ್ದಾರೆ, ಅವರವರ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಇನ್ನು ಸಾವಿರಾರು ಜನ ಬಂದ್ರು ಅವರು ಹ್ಯಾಂಡಲ್ ಮಾಡ್ತಾರೆ. ಯಾಕಂದ್ರೆ ಪರಶುರಾಮ 12,000 ಯಾರು ರಾಜ್ಯಗಳು ಯಾರು ಕರಪ್ಷನ್ ಎಲ್ಲ ಮಾಡ್ತಾರೆ ಅವರನ್ನೆಲ್ಲ ಇದು ಮಾಡಿಯೇ ಬಂದಿರೋದಲ್ವ ಅವ್ರ ಹಿಸ್ಟ್ರಿ ನೋಡಿದ್ರೆ. ಇಲ್ಲಿ ಇವರನ್ನೆಲ್ಲ ಏನು ಅವರಿಗೆ ಒಂದ್ ಸೆಕೆಂಡ್ ಇದು ಕೆಲಸ, ಬಟ್ ಅವ್ರು ಮಾಡ್ತಾ ಇಲ್ಲ. ಯಾಕಂದ್ರೆ ಜನಗಳಿಗೆ ಸತ್ಯ ತಿಳಿಬೇಕು, ಇಂತ ಮೋಸ ಮಾಡುವ ರಾಜಕಾರಣಿಗಳಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕಾಗಿ ಅವರು ನ್ಯಾಯಾಲಯದ ಪರವಾಗಿ ಹೋಗ್ತಿದ್ದಾರೆ. ನ್ಯಾಯನೇ ಸಿಗ್ಲಿ, ನ್ಯಾಯಾಲಯದಲ್ಲಿ ನನ್ಗೆ ನ್ಯಾಯ ಹೋರಾಡ್ತಿದ್ದಾರೆ. ಎಸ್, ಕರೆಕ್ಟ್. ನಾವು ಕೂಡ ಹೇಳುವಂಥದ್ದು, ಈಗ ಪ್ರಮುಖವಾಗಿ ಪ್ರಸ್ತುತ ಇರುವಂತಹ ಕಾಂಗ್ರೆಸ್ ಸರ್ಕಾರ ತಮ್ಮ ಎದುರಾಳಿಯಾಗಿರುವಂತಹ ವಿಪಕ್ಷದ ವಿರುದ್ಧ ಸಮರ ಸಾರಿ ಅಂತ ಅಲ್ಲ, ತಮಗೂ ಒಂದು ಜವಾಬ್ದಾರಿ ಅನ್ನುವಂಥದ್ದಿದೆ. ಜನರ ಕೂಗಿರುವಂಥದ್ದಲ್ಲಿ ಪರಶುರಾಮನ ಮೂರ್ತಿ ನಕಲಿ ಆಗಿದೆ. ಆ ಜನರ ಮಾತಿಗೆ ಪೂರಕವಾಗಿ ಅಲ್ಲಿ ಮೂರ್ತಿನೇ ಇಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಧಿಕಾರಿನೋ ಅಥವಾ ಯಾರು ಉಸ್ತುವಾರಿ ಸಚಿವರಿದ್ದಾರೋ, ಉಸ್ತುವಾರಿ ಸಚಿವರ ಕಥೆ ಅಂತೂ ಬೇಡವೇ ಬೇಡ. ಉಡುಪಿಗೆ ಸಂಬಂಧಪಟ್ಟಂತೆ ಆಯಮ್ಮ ಎಲ್ಲೋ ಇರ್ತಾರೆ, ಇಲ್ಲೇನೋ ಆಗುತ್ತೆ, ಮಳೆ ಬಂದ್ರು ನೆರೆ ಬಂದ್ರು ಆಯಮ್ಮನ್ಗಂತೂ ಗೊಡವೆ ಇಲ್ಲ ಸರ್. ಸ್ಥಳೀಯ, ನಾನು ಜಸ್ಟ್ ಆಡ್ ಮಾಡ್ತೇನೆ, ಸ್ಥಳೀಯ ಕಾರ್ಯಕರ್ತರು ಯಾರು ಕಾಂಗ್ರೆಸ್ ಅಂತ ಇದೆ, ಹಿಂದೂಗಳಂತ ಹೇಳುವ ಹಿಂದೂಗಳು ಏನಿದ್ದಾರೆ ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಇಲ್ಲ ಅವ್ರು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರು ತುಂಬಾ ಹೋರಾಟ ಮಾಡ್ತಿದ್ದಾರೆ, ತುಂಬಾ ಟ್ರೈ ಮಾಡ್ತಿದ್ದಾರೆ. ಬಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಅವ್ರು ಮುಂದೋಗಕ್ ಆಗ್ತಾ ಇಲ್ಲ. ಅದೇ ಇನ್ನು ಹೇಳ್ಬೇಕಾದ್ರೆ ಮತ್ತೆ ಹೇಳೋದು ಬೂತ್ ಮಟ್ಟದಲ್ಲಿ ಇರ್ಬೋದು. ಅವ್ರ ಕಷ್ಟಪಟ್ರು ಇಲ್ಲಿ ಮೇಲ್ಗಡೆಯಿಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆದ್ರೆ ಇವರು ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ ಸರ್. ಈ ಸಿಸ್ಟಮೇ ಹಾಳಾಗ್ತಾ ಇದೆ, ಸಿಸ್ಟಮೇ ಕರಪ್ಟ್ ಆಗ್ತಿದೆ. ನೀನ್ ಮಾಡಿದ್ಯಾ, ನಾನ್ ಮಾಡಿದ್ದೇನೆ, ಅಲ್ಲೇ ಮುಗಿಸಿ ಬಿಡುವ, ಮುಗೀತು. ಇದು ಸಿಸ್ಟಮ್. ಈಗ ನ್ಯಾಯಕ್ಕಾಗಿ ನಾವು ಅದೇ ಹೇಳ್ತಿರೋದು, ಹೈಕೋರ್ಟ್ ಹೋಗ್ತಾ ಇದ್ದೇವೆ, ಹೈಕೋರ್ಟ್ ಅಲ್ಲಿ ನಾವು PIL ಆಗ್ತಿದ್ದೇವೆ. ನ್ಯಾಯಾಲಯದ ಮೇಲೆ ಭರವಸೆ ಇದೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಾವು ಹೋರಾಡ್ತೇವೆ ಸರ್. ಕರೆಕ್ಟ್. ಇಲ್ಲದಿದ್ರೂ ಕೂಡ ಪ್ರಸ್ತುತ ಈ ಸುದ್ದಿ ಆಗಿರ್ಬೋದು ಅಥವಾ ಈ ಹೋರಾಟಗಳು ಏನಿದೆ, ಯಾವುದೇ ಒಬ್ಬ ಜನ ನಾಯಕನ ವಿರುದ್ಧವಾಗಿ ಅಥವಾ ಒಬ್ಬ ಶಾಸಕನ ವಿರುದ್ಧವಾಗಿ ಅಲ್ಲ. ಆ ಮಾತನ್ನ ಬದಿಗಿಟ್ಟುಕೊಡಿ. ನಾವು ಆಗದಿಂದಲೂ ಕೂಡ ಹೇಳ್ತಾ ಇರುವಂಥದ್ದು ತುಳುನಾಡಿನ ಅಸ್ಮಿತೆಯ ವಿಚಾರ. ರಾಮ ಮಂದಿರಕ್ಕೆ ಧಕ್ಕೆ ಆಯಿತು ಅಂತ ಹೇಳಿದಾಗ ಅದು ಭಾರತದ ಅಸ್ಮಿತೆಯ ವಿಚಾರ ಅಂತ ಇಡೀ ಭಾರತದ ಹಿಂದೂಗಳು ಗೆದ್ದು ನಿಂತು ಕೂಗಿದ್ರು. ಯಾಕೆ? ಬಿಕಾಸ್ ಅದು ದೇಶದ ಅಸ್ಮಿತೆಯ ವಿಚಾರ, ರಾಮ ಮಂದಿರ ಅನ್ನುವಂಥದ್ದು. ಅದಕ್ಕೊಂದು ನ್ಯಾಯ ಸಿಗಬೇಕು. ಸುಪ್ರೀಂ ಕೋರ್ಟ್ನ ತೀರ್ಪು ಬರೋ ತನಕ ಪ್ರತಿಯೊಬ್ಬ ಹಿಂದೂಗಳು ಕೂಡ ಕಾಯ್ತಾ ಇದ್ರು. ಈಗ ಅದೇ ಹಿಂದೂಗಳು ತುಳುನಾಡಿಗೆ ಸಂಬಂಧಪಟ್ಟಂತೆ, ಕರಾವಳಿಗೆ ಸಂಬಂಧಪಟ್ಟಂತೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದೇ ಹಿಂದೂಗಳು ಈಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಒಬ್ಬ ಶಾಸಕನ ವಿರುದ್ಧವಾಗಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಆರಾಧನೆಗೆ ಸಂಬಂಧಪಟ್ಟಂತ ಪರಶುರಾಮನ ಮೂರ್ತಿಯ ವಿಚಾರದಲ್ಲಿ ಹಗರಣಗಳು ಆಗಲಿ, ಇಲ್ಲ ಅಂತಲ್ಲ. ರಾಜಕಾರಣಿಗಳು ಅಂತ ಆದಾಗ ಅವರು ಹಗರಣವನ್ನು ಮಾಡ್ತಾರೆ ಅಥವಾ ಏನೋ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಬಿಟ್ಟಾಕಿ. ತಾವುಗಳು ಆರಾಧನೆ ಮಾಡಿ ಪೂಜಿಸಬೇಕು ಅಂತ ಅಂದುಕೊಂಡಿದ್ದಂತಹ ಪರಶುರಾಮನ ಮೂರ್ತಿ ಎಲ್ಲೋಯ್ತು? ಅದನ್ನು ಕೇಳಿ ಅಷ್ಟೇ. ಜನರಿಗೂ ಕೂಡ ನಂಬಿಕೆಗೆ ಅರ್ಹರಾಗಿ ಬದುಕಿ ಅನ್ನುವಂಥದ್ದು ಮಾತ್ರ ರಾಜಕಾರಣಿಗಳಲ್ಲಿ ಕೇಳಿಕೊಳ್ಳುವಂಥದ್ದು. ಸೊ ತುಳುನಾಡಿನ ಅಸ್ಮಿತೆಯ ಪ್ರಶ್ನೆಯಾಗಿರುವಂತಹ ಪರಶುರಾಮನ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು, ಸಿಗಲೇಬೇಕು.
ಅಲ್ಲಿಯ ತನಕ ಈ ಒಂದು ಸುದ್ದಿಯ ವಿಚಾರವಾಗಿ ಏನೇ ಅಪ್ಡೇಟ್ಗಳಿದ್ದರೂ ಅದನ್ನು ನಾವು ಪ್ರಸಾರವನ್ನು ಮಾಡ್ತೇವೆ. ಯಾರ ವಿರುದ್ಧವಾಗಿ ಟಾರ್ಗೆಟ್ ಅಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ವಿ, ಟಾರ್ಗೆಟ್ ಅಂದುಕೊಂಡರೂ ನಮಗೇನು ಬೇಜಾರಿಲ್ಲ ಅಥವಾ ಭಯಾನೂ ಇಲ್ಲ. ಟಾರ್ಗೆಟ್ ಮಾಡಲೇಬೇಕು ಅಂತ ಇದ್ದರೆ ಮಾಡೋಣ ಬಿಡಿ, ಅದಕ್ಕೇನಂತೆ. ತುಳುನಾಡಿಗೋಸ್ಕರ ರೀ, ಕರಾವಳಿಯ ನಾಡಿ ಮಿಡಿತ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ ಅಲ್ವಾ? ಅದನ್ನು ಪ್ರೂವ್ ಮಾಡಲೇಬೇಕು. ಈ ಹೋರಾಟ ಪರಶುರಾಮನ ಮೂರ್ತಿಯ ವಿಚಾರದಲ್ಲಿ ತಾರ್ಕಿಕ ಅಂತ್ಯ ಸಿಗುವವರೆಗೆ. ಸೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆಗಳು ಏನೇ ಇದ್ದರೂ ಕೂಡ ಆದಷ್ಟು ಬೇಗನೆ ತಾರ್ಕಿಕ ಅಂತ್ಯ ಸಿಗಲಿ ಅನ್ನುವಂಥದ್ದು ಮಾತ್ರ ನಮ್ಮ ಕೋರಿಕೆ. ಆ್ಯಂಡ್ ವಿವೇಕರೇ, ಕೊನೆಯದಾಗಿ ಹೇಳೋದಾದ್ರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸರ್, ಒಂದು ಬಂದು ಇದು ಕಾಂಗ್ರೆಸ್ ಬಿಜೆಪಿ ಮಾಡೋದು ಬೇಡ ಸರ್. ಹಿಂದೂಗಳಿಗಾಗಿ, ಹಿಂದೂ ದೇವರಿಗಾಗಿ ಹೋರಾಟ ಮಾಡುವ, ಪರಶುರಾಮನಿಗಾಗಿ ಹೋರಾಟ ಮಾಡುವ. ತಪ್ಪು ಯಾರೇ ಇರ್ಲಿ, ನಾನಿರ್ಲಿ, ಇಲ್ಲಾಂದ್ರೆ MLA ಇರ್ಲಿ, DC ಇರ್ಲಿ, ಯಾರೇ ಇರ್ಲಿ, ಅದು ಪ್ರೂವ್ ಮಾಡುವ. ತಪ್ಪು ಯಾರಿದೆ ಅಂತ, ತಪ್ಪು ಯಾರು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗುವಂತ ಕ್ರಮ ಆಗ್ಲಿ. ನನ್ನ ಮೇಲೆ ಆದ್ರೆ ನನ್ನ ಮೇಲೆ ಆಗ್ಲಿ, ಸುನಿಲ್ ಕುಮಾರ್ ಮೇಲೆ ಆಗ್ಲಿ, DC ಮೇಲೆ, ಯಾರ ಮೇಲೂ ಆಗುತ್ತೆ. ತಪ್ಪು ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಸರ್. ನಾನು ಸುಳ್ಳು ಮಾಹಿತಿ ಕೊಟ್ಟಿದ್ರೆ ನನ್ನ ಮೇಲೆ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾನು ಪರಶುರಾಮನಿಗೆ ಟಕ್ಕೆ ಮಾಡಿದಾಗೆ ಸುಳ್ಳು ಹೇಳಿ, ಅವರು ಪರಶುರಾಮ ಮೂರ್ತಿಯನ್ನು ಗ್ಲಾಸ್ ಫೈಬರ್ ಮಾಡಿದ್ರೆ ಅವ್ರಿಗೆ ಆಗ್ಬೇಕು. ಜನಗಳು ಹೇಳ್ಬೇಕು ಸರ್. ಯಾಕಂತ ಹೇಳಿದ್ರೆ ಇದು ನನ್ನದ ಹೋರಾಟ, ಇಲ್ಲಾದ್ರೆ ನಾವು ಸಮಾನ ಮನಸ್ಕರ 14 ಜನದ ಹೋರಾಟ, ಇಲ್ದಿದ್ರೆ ಕೆಲವು ಲೀಡರ್ಗಳ ಹೋರಾಟ ಅಲ್ಲ. ಇದು ಹಿಂದೂಗಳ ಹೋರಾಟ. ಪರಶುರಾಮ ನಮ್ಮ ಓವರ್ ದಕ್ಷಿಣ ಕನ್ನಡ, ಪರಶುರಾಮ ಸೃಷ್ಟಿಕರ್ತ. ನಮ್ಮ ಸೃಷ್ಟಿಕರ್ತನಿಗೆ ಮೋಸ ಆಗಿರುವಾಗ ನಮ್ಮ ಪೂರ್ವಜರು ನೋಡಿದ್ರೆ, ನನ್ನ ಪೂರ್ವಜರು ಅಂತ ಹೇಳಲ್ಲ, ರಾಮ ಮಂದಿರ ಆಯ್ತು. ಆ ರಾಮ ಮಂದಿರಕ್ಕಾಗಿ ಎಷ್ಟೋ ಜನ ಇಲ್ಲಿಂದ ಹೋಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಮೊನ್ನೆ ರಾಮ ಮಂದಿರ ಇನಾಗ್ರೇಷನ್ ಆಗುವಾಗ ನಾವು ಅವರಿಗೆ ಇದು ಮಾಡಿದ್ವಿ, ಫೆಲಿಸಿಟೇಟ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಅವರು ಪಟ್ಟಿರೋ ಕಷ್ಟ, ಅವರು ಬದುಕಿ ಬರ್ತಾರೋ ಅಲ್ಲ ಸಾಯ್ತಾರೋ ಅವ್ರಿಗೆ ಗೊತ್ತಿರ್ಲಿಲ್ಲ. ಇಲ್ಲಿಂದ ಅಲ್ಲಿ ಹೋದ್ರು ಅವರು. ಇಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಪರಶುರಾಮನಿಗೆ ಮೋಸ ಆಗುವಾಗ ನಾವ್ ಯಾಕೆ ಯೋಚನೆ ಮಾಡ್ತಿದ್ದೇವೆ? ಯಾರೋ ಒಬ್ಬ ಅವನ ರಾಜಕೀಯ ಬೇಳೆ ಬೇಯಿಸಕ್ಕಾಗಿ ಪರಶುರಾಮ ದೇವರನ್ನು ಯೂಸ್ ಮಾಡಿದನಂದ್ರೆ ಅವನು ಬಿಜೆಪಿ ಹಿಂದುತ್ವದ ಪರ, ಅವನು ಬಿಜೆಪಿ ಮೈಂಡ್ ಸೆಟ್ ಅವನೇ ಅಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆ ನೀವು ಬಿಜೆಪಿ ಅವ್ರು ಹೆದರ್ತಾ ಇದ್ದೀರಾ? ಬನ್ನಿ ಹಿಂದೂಗಳಿಗಾಗಿ ಹೋರಾಟ ಮಾಡುವ. ಕಾಂಗ್ರೆಸ್ ಅಲ್ಲಿ ಹಿಂದೂಗಳಿಗೆ ಎಲ್ರು ಬನ್ನಿ, ಎಲ್ರು ಕೈ ಜೋಡಿಸಿ, ಪರಶುರಾಮನಿಗೆ ನ್ಯಾಯ ಸಿಗೋಕೆ ಕೈ ಜೋಡಿಸಿ ಹೋರಾಟ ಮಾಡುವ, ಪರಶುರಾಮನಿಗೆ ನ್ಯಾಯ ಸಿಗ್ಲಿ. ಓಕೆ, ಥ್ಯಾಂಕ್ ಯು ವಿವೇಕ್ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್, ಸೊ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ತುಳುನಾಡಿನ ಅಸ್ಮಿತೆಯ ಪ್ರಶ್ನೆಯಾಗಿರುವಂಥ ಪರಶುರಾಮನ ವಿಚಾರವಾಗಿ ತಾರ್ಕಿಕ ಅಂತ್ಯ ಸಿಗಲಿ. ಶ್ರೀರಾಮನ ವಿಚಾರವಾಗಿ ಯಾವಾಗ ಮನ ಮಿಡಿದಿತ್ತು, ಪರಶುರಾಮನ ವಿಚಾರಕ್ಕೂ ಕೂಡ ಆ ಒಂದು ಮನಸ್ಸು ಬರಲಿ ಅನ್ನುವಂಥದ್ದು. ಸೊ ಇನ್ನಾದರೂ ಕರಾವಳಿಗೆ ಹಲವಾರು ರೀತಿಯಲ್ಲಿ ಹಣೆಪಟ್ಟಿಗಳಿತ್ತು, ಇದೊಂದು ಎಕ್ಸ್ಟ್ರಾ ಬೇಕಾಗಿಲ್ಲ ಅನ್ನುವಂಥದ್ದು ಅಷ್ಟೇ ರಿಕ್ವೆಸ್ಟ್ಗಳು. ಸೊ ಈ ವಿಚಾರದಲ್ಲಿ ಸದನದಲ್ಲಿ ಇನ್ನೊಮ್ಮೆ ಧ್ವನಿ ಎತ್ತಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುವಂಥದ್ದೇನು ಬೇಕಾಗಿಲ್ಲ, ಅದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ಬದಲಾಗಿ ಕಾನೂನಾತ್ಮಕವಾಗಿ ತಾರ್ಕಿಕ ಅಂತ್ಯ ಸಿಗುವಂಥದ್ದಾದರೆ ಅದನ್ನು ಸಿಗಲಿ ಅನ್ನುವಂಥದ್ದು ಮಾತ್ರ. ಇದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು, ಜನನಾಯಕರು ಹೆಚ್ಚಿನ ಒತ್ತಡವನ್ನು ಹಾಕಲಿ ಅನ್ನುವಂಥದ್ದು ಮಾತ್ರ ನಮ್ಮ ರಿಕ್ವೆಸ್ಟ್. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.